ಲೈವ್ ಆಯ್ತಾ ಮಾತಾಜಿ ನೋಡಿ? ಇಲ್ಲ ಇಲ್ವಾ? ಇಲ್ಲ EVS ಕಣ ಓದ್ಕೋಬೇಕು. ಇಲ್ಲಿ ರಿಸಲ್ಟ್ ನಾನು ಬಫೆ ಆಗಿದೆ, ಕಳ್ಸಲ್ಲ. ಲೈವ್ ಆಗಿದೆ. ಓದ್ಕೊಂಡಿಲ್ಲ. ಜಯ ಮ್ಯೂಟ್ ಜಯ ಶ್ರೀ ಮಾಡ್ಕೊಳ್ಳಿ ಎಲ್ಲರೂ. ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜಯ. ಇನ್ನು ನಾವು ಮಂಗಳಾಚರಣೆ ಹೇಳಿಲ್ಲಲ್ಲ. ಹರೇ ಕೃಷ್ಣ. ಓಕೆ, ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶಿಲ ಪ್ರಪಾದ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ಯತೆ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರ್ನಿತಾಯಿ ಕಿ ಜೈ. ಶಿಲ ಪ್ರಭುಪಾದ್ ಕಿ ಜೈ. ಶಿಲ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶಿಲ ಪ್ರಭುಪಾದ್ ಕಿ ಜೈ. ಶಿಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ನಿನ್ನೆ ತರಗತಿಯಲ್ಲಿ ಮತ್ತೆ ನಿಮ್ಗೆ ಹೋಸ್ಟ್ ಮಾಡ್ಲಾ? ಬೇಡ ಮಾತಾಜಿ, ಎಲ್ಲ ಮಾಡಿ ಹೋಸ್ಟ್ ಉಂಟಲ್ಲ. ನಿನ್ನೆ ತರಗತಿಯಲ್ಲಿ ನಾವು ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 389ನೇ ಶ್ಲೋಕ ನೀವೆಲ್ಲೂ ಕೂಡ ಓದಿದ್ದೀರಾ. ಅದ್ರ ಒಂದು ವಿವೇಚನೆಯನ್ನ ನೋಡ್ಕೊಂಡು ಬರೋಣ. ಹರೇ ಕೃಷ್ಣ. ಈ ಒಂದು ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಭಗವಾನ್ ಶ್ರೀಕೃಷ್ಣ ತನ್ನ ಒಂದು ನಿಜ ಸ್ವರೂಪವನ್ನ ಜನಸಾಮಾನ್ಯರಿಂದ ಯಾಕೆ ಮರೆ ಮಾಡ್ತಾನೆ, ಆದ್ರೆ ಒಬ್ಬರಿಗೆ ಮಾತ್ರ ಅವನು ತನ್ನ ಸ್ವರೂಪವನ್ನ ಪ್ರಕಟಿಸ್ತಾನೆ. ಯಾರಿಗೆ? ಶುದ್ಧ ಭಕ್ತರಿಗೆ ಅಂತ. ಹಿಂದಿನ ಒಂದು ಶ್ಲೋಕದಲ್ಲಿ ನಾವು ನೋಡಿದ್ವಿ, 88ನೇ ಶ್ಲೋಕದಲ್ಲಿ ಇತ್ತು. 89ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಇದು ಇದರ ಒಂದು ಉಲ್ಲೇಖ ಯಮುನಾಚಾರ್ಯರ ಒಂದು ಸ್ತೋತ್ರ ರತ್ನ ಅಂತ ಹೇಳಿ, ಅಲ್ಲಿ ಬಹುಶಃ 13 ಶ್ಲೋಕ ಇರ್ಬೋದು, ಅದರಿಂದ ಆಯ್ಕೆ ಮಾಡ್ಕೊಳ್ಳಾಗಿದೆ ಅಂತ ಇಲ್ಲಿ ಹೇಳ್ತಾರೆ. ಈ ಒಂದು ಶ್ಲೋಕವನ್ನ ಈ ಚೈತನ್ಯ ಚರಿತಾಮೃತದಲ್ಲಿ ಯಾಕೆ ಬಳಸಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ, ಇಲ್ಲಿ ಹೇಳೋದೇನಂದ್ರೆ, ಬಳಸಿದಕ್ಕೆ ಉದ್ದೇಶ ಏನಂದ್ರೆ, ಭಗವಂತ ಯಾಕೆ ಎಲ್ರಿಗೂ ಕಾಣಿಸೋದಿಲ್ಲ ಒಂದು. ಇನ್ನೊಂದು, ಈ ಒಂದು ಉಲ್ಲೇಖದ ಬಳಕೆ ಯಾಕಾಗಿದೆ ಅಂದ್ರೆ, ಯಾಕೆ ಕೆಲವರಿಗೆ ಮಾತ್ರ ಭಗವಂತ ಸ್ಪಷ್ಟವಾಗಿ ಪ್ರಕಟಿಸ್ತಾನೆ, ಮತ್ತೆ ಸ್ಪಷ್ಟವಾಗಿ ಅನುಭವಕ್ಕೂ ಕೂಡ ಬರ್ತಾನೆ, ಅವರ ಭಾವದಲ್ಲಿ ಇರ್ತಾನೆ. ಯಾಕೆ ಕೆಲವರಿಗೆ ಮಾತ್ರ, ಯಾಕೆ ಎಲ್ರಿಗೂ ಕಾಣಿಸೋದಿಲ್ಲ ಅಂತ ಇದು ನೋಡೋದಾದ್ರೆ, ಈ ಒಂದು ಶ್ಲೋಕದಲ್ಲಿ ಸಂಕ್ಷಿಪ್ತವಾಗಿ ಹಾಗೆ ಮೇಲಿಂದ ತಿಳ್ಕೊಬೇಕಂದ್ರೆ, ಈ ಶ್ಲೋಕ ಒಂದು ಭಗವಂತನ ಅತೀಂದ್ರಿಯವಾದಂತಹ ಅಲೌಕಿಕವಾದಂತಹ ಸ್ವಭಾವ ಭಗವಂತನದ್ದು ಹೇಗಿದೆ, ಮತ್ತೆ ಮಾಯೆಯ ಪಾತ್ರ ಏನಿದೆ ಇಲ್ಲಿ, ಮತ್ತೆ
ಶುದ್ಧ ಭಕ್ತರ ಒಂದು ವಿಶಿಷ್ಟ ಸ್ಥಿತಿ, ಆ ಮಾಯೆಯನ್ನ ದಾಟಿ ಭಗವಂತನಗಳನ್ನ ತಿಳ್ಕೊಳ್ಳೋ ಒಂದು ಹಂತಕ್ಕೆ ಹೇಗೆ ಹೋಗ್ತಾರೆ. ಈ 3 ಅಂಶಗಳನ್ನ ತುಂಬಾನೇ ಚೆನ್ನಾಗಿ ಇಲ್ಲಿ ಹೇಳಿರುವಂತದ್ದು. ಹ್ಮ್ ಹರೇ ಕೃಷ್ಣ. ಮತ್ತೆ ಸ್ವಲ್ಪ ಮೇಲೆ ಝೂಮ್ ಮಾಡ್ತೀರಾ ಮಾತಾಜಿ? ಇದೆ ನನ್ನ ಹತ್ರ ಪುಸ್ತಕ. ಹಾ ಇಲ್ಲ ಮಾತಾಜಿ, ಇದರಲ್ಲಿ ಆಪ್ಷನ್ ತೋರಿಸುತ್ತಿಲ್ಲ. ಒಂದು ನಿಮಿಷ ಮಾತಾಜಿ, ನಾನು ಬುಕ್ಕೆ ತಗೊಂಡ್ ಬರ್ತೇನೆ. ಹಾ ನಾನು ಅವಾಗ್ಲೇ ತೆಗೆದಿಟ್ಟುಕೊಳ್ಳಿಲ್ಲ, ಶ್ಲೋಕ ತರಗತಿಗಿಂತ ಮುಂಚೆನೆ ತೆಗೆದಿಟ್ಟುಕೊಳ್ಳಿಲ್ಲ. ಒನ್ 96 ಪೇಜ್ ನಂಬರ್. ಮಾತಾಜಿ ನನ್ನ ಬುಕ್ಕಲ್ಲಿ ಬೇರೆ ಇದೆ ಮಾತಾಜಿ, 197 ನಲ್ಲಿ ಇದೆ. ಸರಿ ಸರಿ. ಸರಿ. ಓಕೆ. ಸೊ ಈ 3 ವಿಷಯಗಳ ಕುರಿತಾಗಿ ನಾವಿಲ್ಲಿ ನೋಡ್ತೇವೆ. ಇಲ್ಲಿ ಶ್ಲೋಕದಲ್ಲಿರುವಂತದ್ದು ಉಲ್ಲಂಘಿತ ಪದ ಅಂತ ಏನಿದೆಯಲ್ಲ, ಉಲ್ಲಂಘಿತ ತ್ರಿವಿಧ ಸೀಮ ಸಮಾತೀಶಯ ಅಂತ ಹೇಳಿ ಕರೀತಿದ್ದಾರೆ. ತ್ರಿವಿಧ ಅಂದ್ರೆ 3 ಬಗೆಯ ಮಿತಿಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಗೆ ಭಾರತದಲ್ಲಿ ವಿವರಿಸ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು ಇದನ್ನ ಹೇಳೋ ಹಾಗೆ. ತ್ರಿವಿಧ ಮಿತಿಗಳು ಯಾವ್ಯಾವು, ಆದ್ರೆ ಇದು ಭಗವಂತನಿಗಿಲ್ಲ, ಉಲ್ಲಂಘಿತ ಅಂತ ಹೇಳಿ. ಈ ಮಿತಿಗಳಿರೋದು ಕೇವಲ ನಮ್ಗೆ ಮಾತ್ರ. ಆ 3 ಮಿತಿಗಳು ಯಾವ್ಯಾವ್ದು ಇಲ್ಲಿ ಹೇಳಿದ್ದಾರೆ ನೋಡಿ. ಸ್ಥಳ, ಮತ್ತೆ ಈ ಒಂದು ಕಾಲ, ಮತ್ತೆ ಅವಸ್ಥೆ. ಅಂದ್ರೆ ಇದೊಂದು ಪದಾರ್ಥ, ದೇಶ, ಕಾಲ, ಅವಸ್ಥೆ, ಈ ತ್ರಿವಿಧ ಸೀಮಿತ ಚೌಕಟ್ಟಿನಲ್ಲಿ ಆವೃತವಾಗಿದೆ ಅಂತ ಹೇಳಿ. ಇದು ಅವಸ್ಥೆ ಅಂತಂದ್ರೆ ಒಂದು ಪರಿಕಲ್ಪನೆ ಅಂತ ಹೇಳ್ಬೋದು ನಾವು. ಇದು ಚಿಂತನೆ, ಅವಸ್ಥೆ, ಚಿಂತನೆ, ಎಲ್ಲಾನು. ಸ್ಥಳ, ಕಾಲ ಒಂದು ಪರಿಕಲ್ಪನೆ ಗೆ ಮಿತಿ ಇದೆ, ನಮಗೆ ಮಿತಿ ಇದೆ. ಆದ್ರೆ ಈ ಉಲ್ಲಂಘಿತ ಅನ್ನುವಂಥ ಪದ ಕೇವಲ ಭಗವಂತನಿಗೆ ಮಾತ್ರ ಹೋಲಿಸುವಂಥದ್ದು. ಈ 3 ಬಗೆಯ ಮಿತಿಗಳನ್ನ ದಾಟಿದವನು ಅಂತ ಹೇಳಿ ಕರೀತಾರೆ. ಹಾಗಾಗಿ ಅಪರಿಮಿತವಾದಂತ ಶ್ರೇಷ್ಠತೆಯ ಸ್ವರೂಪವನ್ನ ಅವನು ಹೊಂದಿದ್ದಾನೆ ಅಂತ. ಈ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವನ್ನ ನಾವು ನೋಡಿದ್ರೆ, ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಈ ತ್ರಿವಿಧ ಸೀಮಾ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ 3 ಮಿತಿಗಳಿಗೆ ಒಳಪಟ್ಟವನು ಅಥವಾ 3 ಮಿತಿಗಳಿಗೆ ಅಧೀನನಾದಂಥವನು ಅಂತ. ಈಗ ಉದಾಹರಣೆಗೆ ದೇಶ ತಗೊಳ್ಳೋಣ. ದೇಶ ಅಂತಂದ್ರೆ ನಾವು ಸಾಮಾನ್ಯವಾಗಿ ಹೇಳುವಂಥದ್ದು ಸ್ಥಳ ಅಲ್ಲ. ದೇಶ ಅಂದ್ರೆ ಇದೊಂದು ಸ್ಥಳ, ಪರ್ಟಿಕ್ಯುಲರ್ ಆಗಿ ಯಾವುದೇ ವಸ್ತು ನಿರ್ದಿಷ್ಟ ಸ್ಥಳದಲ್ಲಿ ಮಾತ್ರ ಇರ್ತದೆ. ನಮ್ಮ ಮನೆ ನೋಡಿ, ನಿರ್ದಿಷ್ಟ ಸ್ಥಳದಲ್ಲಿ ಇದೆಯಾ ಅಥವಾ ಎಲ್ಲ ಕಡೆ ಓಡಾಡ್ತದನ? ಇಲ್ಲ. ಮತ್ತೆ ಆಕಾಶಕ್ಕೆ ಈಗ ಹೊಸ ಒಂದು ವಾಡಿಕೆ ಇದೆ, ನೋ ಲಿಮಿಟ್ ಅಂತ. ಬಟ್ ಆಕಾಶಕ್ಕೂ ಕೂಡ ಮಿತಿ ಇದೆ. ವಿಶಾಲ ಅನಿಸುತ್ತೆ ನಮ್ಗೆ ವಿಶಾಲ ಅನಿಸುತ್ತೆ. ಆದ್ರೂ ವೇದ ಶಾಸ್ತ್ರಗಳು ಹೇಳುವಂತೆ ಈ ಆಕಾಶದ ಆಚೆಯೂ ಕೂಡ ಏನಿದೆ, ಪದರಗಳಿದೆ ಅಂತ ಹೇಳಿ ಹೇಳ್ತಾರೆ. ಅವು 7 ಪದರಗಳ ಯಾವ್ಯಾವ್ದು ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ. ಈ 7 ಪದರುಗಳು ನಾವು ಈಗ ಹೇಳ್ತೀವಲ್ಲ ಪಂಚತತ್ವ ಅಂತ ಹೇಳಿ. ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಇವೆಲ್ಲ ಸೂಕ್ಷ್ಮತೆ ಕಡೆಗೆ ಹೋಗುತ್ತೆ. ನಮ್ಗೆ ಕಾಣೋದು ಫಸ್ಟ್ ಭೂಮಿ. ಭೂಮಿ ಆದ್ಮೇಲೆ ಭೂಮಿಗಿಂತ ಸೂಕ್ಷ್ಮ ಜಲ, ಜಲಕ್ಕಿಂತ ಸೂಕ್ಷ್ಮ ಅಗ್ನಿ, ಅಗ್ನಿಕ್ಕಿಂತ ಸೂಕ್ಷ್ಮ ವಾಯು, ವಾಯುಕ್ಕಿಂತ ಸೂಕ್ಷ್ಮ ಯಾವುದು? ಆಕಾಶ. ಆಮೇಲೆ ಇದು 5 ಆಯ್ತು. ಮತ್ತೆ ಇದೆಲ್ಲ ಕೂಡ್ಕೊಂಡು ಇರುವಂತದ್ದು ಮಹತ್ತತ್ವ ಅಂತ ಹೇಳಿ ನಾವು ಕರಿತೇವೆ. ತಿಳ್ಕೊಂಡಿದ್ರೆ 24, 25, 26 ಇದೆ. ಆತ್ಮ ಪರಮಾತ್ಮನ ಕೂಡಿಸಿ ಒಟ್ಟಾರೆ 26 ಮಹತ್ತತ್ವವನ್ನ ನಾವು ಕಾಣ್ತೇವೆ. ಆಮೇಲೆ 7ನೇದೇನು ಅಂದ್ರೆ ಅಹಂಕಾರ, ಫಾಲ್ಸಿಗೋ ಅಂತ ಹೇಳಿ ಕರಿತೇವೆ. ಹೀಗೆ 7 ತತ್ವಗಳಿದೆ ಎಲ್ಲಿ? ಆಕಾಶದ ಮೇಲ್ಗಡೆ. ಇದು ಹೇಗಿದೆ ಅಂತಂದ್ರೆ 10 ಪಟ್ಟು ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಅದ್ರ ಆಚೆಗೆ ಇರುವಂತಹ 7 ಪದರುಗಳು ಏನು 10 ಎಲ್ಲಿದೆ ಮತ್ತೆ ಇದು? 7 ಪದರಗಳಿಂದ ಆಗಿದೆ. ಪ್ರತಿಯೊಂದು ಪದರು ಹಿಂದಕ್ಕಿಂತ 10 ಪಟ್ಟು ದುಪ್ಪಟ್ಟಾಗಿದೆ, 10 ಪಟ್ಟು ದಪ್ಪವಾಗಿದೆ ಅಂತ. ಈಗ ಭೂಮಿ 10 ಪಟ್ಟಿದ್ರೆ ಮುಂದೆ ಇರುವಂತದ್ದು ಯಾವುದು? ಜಲ. ಅದು 10 ಪಟ್ಟು ಹೆಚ್ಚಾಗಿದೆ, ಅಂದ್ರೆ 20 ಪಟ್ಟು ಹೆಚ್ಚಾಗಿದೆ ಅಂತ. ಹೀಗೆ ಪ್ರತಿಯೊಂದು ಅಹಂಕಾರದ ಹೀಗೆ 10 ಪಟ್ಟು ಹೆಚ್ಚಾಗಿದೆ ಅಂತ ಇಲ್ಲಿ ತಿಳಿಸ್ತಾ ಬರ್ತಾರೆ. ನೋಡಿ, ನಮ್ಗೆ ಕಾಣಿಸುತ್ತಾ ಇದು? ಇಲ್ವಲ್ಲ. ಹಾಗಾಗಿ ನಾವು ಮಿತಿಗೆ ಒಳಪಟ್ಟಿದ್ದೀವಿ ಅಂತ ಹೇಳಿ ಆ ಒಂದು ಹೇಳಿಕೆ ಇದನ್ನ ಹೇಳಿರುವಂತದ್ದು, ತಿಳಿಸ್ಲಿಕ್ಕೆ ಹೇಳಿರುವಂತದ್ದು. ಆಮೇಲೆ ಈಗ ಇದು ಕಾಲ. ಕಾಲ ಅಂದ್ರೆ ಸಮಯ ಅಂತೀವಿ. ಈ ಏನು ಅಸ್ತಿತ್ವ ಇದೆಯೋ, ಪ್ರತಿಯೊಂದು ಅಸ್ತಿತ್ವವೂ ಕೂಡ
ಒಂದು ನಿರ್ದಿಷ್ಟ ಕಾಲಾವಧಿಗೆ ಸೀಮಿತವಾಗಿದೆ. ಈಗ ಶತಕೋಟಿ ವರ್ಷಗಳು ಏನ್ ಹೇಳ್ತೇವೆ ನಾವು ಆ ಈಗ ನಿಮ್ಗೆ ಹೇಳೋದಾದ್ರೆ ಈ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು ಅಂತ ಹೇಳಿ, ಬ್ರಹ್ಮನ ಒಂದು ದಿನ ಸಹಸ್ರಯುಗಗಳು ಅಂತ ಇಲ್ಲಿ ಹೇಳ್ತೇವೆ. ನಾವ್ ಯಾಕೆ ಸಹಸ್ರಯುಗಗಳು ಅಂತ ಹೇಳೋದು? ಗೊತ್ತಿದೆ, ಯಾಕಂದ್ರೆ ಬ್ರಹ್ಮನ ಒಂದು ದಿನ 4.32 ಶತಕೋಟಿ ವರ್ಷಗಳು ಅಂತ ಹೇಳ್ತೇವೆ. ಯಾಕಂದ್ರೆ ಅದು ಕೂಡ ಲಿಮಿಟ್ ಅಲ್ಲ, ಅನ್ಲಿಮಿಟ್ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಅದನ್ನು ಕೂಡ ಗಣನೆಗೆ ತಗೊಳ್ತೀವಿ ಅಂತ ಹೇಳಿ ಅದನ್ನು ಕೂಡ ಕೌಂಟ್ ಮಾಡ್ತೀವಿ. ಅಂದ್ರೆ ಅವನಿಗೂ ಕೂಡ ಮಿತಿ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಸೊ ಎಲ್ಲಾ ಅಸ್ತಿತ್ವಗಳು ಕೂಡ ಕಾಲಕ್ಕೆ ಮಿತಿಯನ್ನ ಹೊಂದಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ಈ ಪರಿಕಲ್ಪನೆಯ ಮಿತಿ, ಇಲ್ಲಿ ಯಾವುದು ಅವಸ್ಥೆ ಅಂತ ಹೇಳ್ತಾರಲ್ಲ, ಅವಸ್ಥೆ, ಇದಕ್ಕೆ ಚಿಂತನೆಯ ಮಿತಿ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಮಾನವನ ಒಂದು ಮನಸ್ಸಿನ ಚಿಂತನಾ ಶಕ್ತಿ ಅಂತ ಕರೀತಾರೆ. ಆ ಮಾನವನ ಒಂದು ಚಿಂತನಾ ಶಕ್ತಿಯೂ ಕೂಡ ಮಿತವಾಗಿರುವಂಥದ್ದು. ಯಾಕೆ? ಮನಸ್ಸು ಯಾವುದನ್ನ ಯೋಚಿಸುತ್ತೋ ಅದಕ್ಕೆ ಮಿತಿ ಇದೆ. ಆ ಮಿತಿ ಎಲ್ಲಿವರೆಗೂ ಇರುತ್ತೆ? ನಮ್ಮ ಒಂದು ಬುದ್ಧಿ ಇಂದ್ರಿಯಗಳಿಗೆ ಮಾತ್ರ ಪರಿಮಿತವಾಗಿದೆ ಅಂತ ಹೇಳ್ತೇವೆ. ಈಗಾಗಲೇ ನಿಮ್ಗೆ ಸುಮಾರು ಸಲ ಇದನ್ನ ಉದಾಹರಣೆನ ನೀವು ಕೇಳಿರ್ಬಹುದು. ನಮ್ಮ ಇಂದ್ರಿಯ ಕಿವಿಗಳು ಎಷ್ಟು ದೂರವರೆಗೂ ಕೇಳಿಸುತ್ತೆ? ಎಲ್ಲ ಕಡೆಗೆ ಕೇಳಿಸ್ಲಿಕ್ಕೆ ಆಗಲ್ಲ. ಬಟ್ ನೀವು ಮೊಬೈಲ್ ನಲ್ಲಿ ಬೇರೆ ದೇಶಗಳಿಂದ ನಮಗೆ ಮಾತಾಡಬಹುದು, ಬೇರೆ ಸ್ಥಳದಿಂದ ಮಾತಾಡಬಹುದು. ಎಷ್ಟು ದೂರದ ಸ್ಥಳದಿಂದ ಮಾತಾಡ್ಲಿಕ್ಕೆ ಸಾಧ್ಯ ಇದೆ? ಇಲ್ಲ. ಬೇರೆ ಯಾವುದೋ ಲೋಕದಲ್ಲಿ ಇದ್ರೆ ನೀವು ನಮ್ಗೆ ಮಾತಾಡ್ಲಿಕ್ಕೆ ಆಗಲ್ಲ. ಅದು ಒಂದು ಚಿಂತನೆ ಏನಿದೆ ಅಲ್ಲ, ಅದು ಸಾಧ್ಯ ಇಲ್ಲ. ಅಲ್ಲಿ ಸ್ಥಳನೂ ಬಂತು, ಮತ್ತೆ ಚಿಂತನೆಯು ಕೂಡ ಬಂತು. ಮಿತಿ ಇದೆ. ಇಂದ್ರಿಯಗಳಿಗೆ ಮಿತಿ ಇದೆ. ನಾವೇನಾದ್ರೂ ಸೌತೆಕಾಯಿಯನ್ನ ತಿಂದ್ರೆ, ನಾವು ನೀರ್ ಕುಡಿದ್ರೆ ಅದ್ರದ್ದು ರುಚಿನೇ ನಮ್ಗೆ ಗೊತ್ತಾಗಲ್ಲ. ಕಲ್ಲಂಗಡಿ ಹಣ್ಣು ತಿಂದ್ರೆ ರುಚಿ ಗೊತ್ತಾಗಲ್ಲ ನಮ್ಗೆ, ಕಲ್ಲಂಗಡಿ ಹಣ್ಣು ತಿಂದು ನೀರ್ ಕುಡಿದ್ರೆ. ಸೊ ಇಂದ್ರಿಯಗಳಿಗೆ ಪರಿಮಿತಿ ಇದೆ ಅಂತ ಹೇಳಿ. ದೇಶ, ಕಾಲ ಮತ್ತೆ ಪರಿಕಲ್ಪನೆಗೆ ನಮಗೆ ಮಿತಿ ಇದೆ. ಅದಕ್ಕೆ ಭಗವಂತನ ಮಿತಿ ಇಲ್ಲ. ಹಾಗಾಗಿ ಭಗವಂತನ ಮಿತಿ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು, ಭಗವಂತನ ಸ್ವರೂಪ ಈ ಮಿತಿಗಳೆಲ್ಲವನ್ನು ಕೂಡ ಉಲ್ಲಂಘಿಸಿದ್ದು ಅಂತ ಹೇಳಿ ಆ ಒಂದು ಶ್ಲೋಕದಲ್ಲಿ ಉಲ್ಲಂಘಿತ ತ್ರಿವಿಧ ಸೀಮ ಸಮಾತಿಶಾಯಿ ಅಂತ ಹೇಳ್ತಾರೆ. ಮತ್ತೆ ಮುಂದೆ ಎರಡನೇ ಒಂದು ಚರಣದಲ್ಲಿ ಏನಿದೆ, ಏನಿದೆ, ಸಂಭಾವನಂ ತವ ಪರಿವಿರಢಿಂ ಸ್ವಭಾವಂ ಅಂತ ಇದೆ. ಅಂದ್ರೆ ಇದು ನಿನ್ನ ಅತ್ಯುನ್ನತವ ಸ್ವಭಾವ ಅಂತ ಹೇಳ್ತಾ ಇರುವಂತದ್ದು ಭಗವಂತನಿಗೆ. ಹಾಗಾಗಿ ಭಗವಂತನ ಸ್ವಭಾವ ಏನಿದೆ? ಪರಿವೃಢಿಂ ಅಂತ ಇದೆ. ಪರಿವೃಢಂ ಅಂದ್ರೆ ಏನು? ಸರ್ವೋತ್ಕೃಷ್ಟವಾದಂಥದ್ದು. ಹೇಗಿದೆ? ಸಚ್ಚಿತ್ ಆನಂದ ಸ್ವರೂಪ. ಮತ್ತೆ ಅವನಲ್ಲಿ ಏನಿದೆ? 3 ಶಕ್ತಿಗಳಿದೆ. ಸಂವಿತ್, ಸಂಧಿನಿ, ಸಂವಿತ್ ಮತ್ತೆ ಲಾದಿನಿ. ಇವೆಲ್ಲವೂ ಕೂಡ ಈ ಶಕ್ತಿಗಳು ಅವನಿಗೇನೆ ಸೀಮಿತವಾಗಿರುವಂಥವು, ಎಲ್ಲರೂ ಕೂಡ ಇಲ್ಲ. ಶ್ರೀಮದ್ ಭಾಗವತದಲ್ಲಿನೂ ಕೂಡ ಹೇಳ್ತಾರೆ, ಜನ್ಮಾದಸ್ಯತಃ ಅಂತ ಹೇಳಲಾಗಿದೆ. ಸೊ ಅವನೇ ಸಮಸ್ತ ಲೋಕಗಳಿಗೆ ಎಲ್ಲದಕ್ಕೂ ಕೂಡ ಕಾರಣವಾದಂತಹ ಮೂಲ ಅಂತ ಹೇಳಿ. ಮೂರನೇ ಒಂದು ಚರಣದಲ್ಲಿ ಹೇಳ್ತಾರೆ. ಇದು ಚರಣ ಹೇಳೋ ಹಾಗೆ ಇಲ್ಲಿ ಏನು ಭಾರತದಲ್ಲಿ ಇದೆಯೋ ಅದನ್ನ ಹೇಳ್ತಾ ಇದ್ದೇನೆ. ಮಾಯಾಬಲೇನ ಭವತಾಪಿ ಮಾಯಾಬಲೇನ ಭವತಾಪಿ ನಿಗುಹ್ಯಮಾನಂ ಅಂತ ಹೇಳ್ತಾರೆ. ಅಂದ್ರೆ ಇದರ ಅರ್ಥ, ನೀನೇ ಮಾಯೆಯ ಶಕ್ತಿಯಿಂದ ಮರೆ ಮಾಡಲ್ಪಟ್ಟಿದೀಯಾ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅಂದ್ರೆ ನೀನೇ ಮಾಯೆಯ ಶಕ್ತಿಯಿಂದ ಮರೆ ಮಾಡಲ್ಪಟ್ಟಿದೆಯಾ ಅಂತಂದ್ರೆ ಇಲ್ಲಿ ಒಂದು ಆಶ್ಚರ್ಯಕರ ವಿಷಯ ಇದೆ. ಅಂದ್ರೆ ಭಗವಂತನೇ ತನ್ನ ಸ್ವಂತ ಮಾಯಾಶಕ್ತಿಯ ಒಂದು ಮುಸುಕಿನಲ್ಲಿ ಅಡಗಿಕೊಳ್ತಾನೆ ಅಂತ ಹೇಳಿ. ಆದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು, ಭಗವಂತ ಅಡಕೊಂಡಿಲ್ಲ. ನಮ್ಮ ನೋಡುವಂತಹ ದೃಷ್ಟಿ ಶುದ್ಧವಾಗಿಲ್ಲ. ಅದಕ್ಕಾಗಿ ಭಗವಂತ ಅಡಗಿಕೊಂಡಿದ್ದಾನೆ ಅಂತ ಹೇಳ್ತೇವೆ. ಭಗವಂತ ಎಲ್ಲ ಕಡೆಗೆ ಇದ್ದಾನೆ, ಆದ್ರೆ ನಮ್ಗೆ ಕಾಣ್ತಾ ಇಲ್ಲ. ನೋಡಿ, ಈಗ ಗಾಳಿ ಕಾಣ್ತಾ ಇದೆಯಾ ನಮ್ಗೆ? ಎಲ್ಲ ಕಡೆ ಇದೆ. ಎಲ್ರು ಬದುಕಿರೋದೇ ಅದರಿಂದ. ಕಾಣ್ತಾ ಇಲ್ಲ ನಮ್ಗೆ. ಹಾಗೆ ಭಗವಂತ ಇದ್ದಾನೆ, ಆದ್ರೆ ನಮ್ಮ ಕಣ್ಣಿಗೆ ಮರೆ ಆಗಿದ್ದಾನೆ. ಅವನು ಬಚ್ಚಿಟ್ಕೊಂಡಿಲ್ಲ. ಇದರ ಅರ್ಥ ಹೇಗೆ? ಗುಹ್ಯಮಾನಂ ನಿಗುಹ್ಯಮಾನಂ. ಇದರ ಅರ್ಥ ಅವನು ತನ್ನ ಮಾಯೆ ಶಕ್ತಿಯಿಂದ ಮರೆ ಮಾಡಲ್ಪಟ್ಟಿದ್ದಾನೆ ಅಂತ ಹೇಳಿ. ಅಂದ್ರೆ ನಮ್ಮ ಸುತ್ತ ಇರುವಂತವಳು ಮಾಯೆ. ಹಾಗಾಗಿ ಮಾಯೆಗೆ ಶಕ್ತಿಗೂ ಕೂಡ ಸ್ವತಃ ಮಾಯೆಗೂ ಕೂಡ ಭಗವಂತ ಕಾಣೋದಿಲ್ಲ ಅಂತ ಹೇಳಿ. ಭಗವಂತನ ಶಕ್ತಿಯೇ ಮಾಯಾಶಕ್ತಿ, ಆದ್ರೂ ಕೂಡ ಭಗವಂತನಿಗೆ ಅವಳು ಕಾಣೋದಿಲ್ಲ. ಮಾಯ ಎಂಬುದು ಅವನದೇ ಶಕ್ತಿ. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರುತ್ತೆಯ. ಮಮ ಮಾಯಾ ಅಂದ್ರೆ ಮಾಯೆ ನನ್ನ ಒಂದು ಶಕ್ತಿ ಅಂತ ಹೇಳಿ. ಆಮೇಲೆ
ಒಂದು ಸಾದೃಶ್ಯವನ್ನ ಕೊಟ್ಟಿದ್ದಾರೆ ಇಲ್ಲಿ. ಸೂರ್ಯ ಮತ್ತು ಮೋಡದ ಒಂದು ಸಾದೃಶ್ಯ ಇದೆ. ಸೂರ್ಯ ಮೋಡದಿಂದ ಮರೆಯಾಗ್ತಾನೆ, ಅಥವಾ ಮೋಡದಿಂದ ಮರೆಯಾಗ್ತಾನೆ. ಮೋಡ ಸೂರ್ಯನನ್ನ ಮರೆ ಮಾಡಲ್ಲ. ಹಾಗಾಗಿ ಸೂರ್ಯ ಕಣ್ಮರೆ ಆಗೋದಿಲ್ಲ, ಸೂರ್ಯ ಅದೇ ಜಾಗದಲ್ಲಿ ಇರ್ತಾನೆ. ಆದ್ರೆ ಕಾಣಿಸೋದೇನು? ಯಾವ ಕಾರಣ? ನಮ್ಮ ದೃಷ್ಟಿ ಕಾರಣ. ನಮ್ಮ ದೃಷ್ಟಿ ಅಷ್ಟು ದೊಡ್ಡದಿಲ್ಲಲ್ಲ, ಹೋಗಿ ಆ ಕಡೆ ಬಗ್ಗಿ ಆ ಒಂದು ಮೋಡನ ಸರಿಸಿ ನೋಡುವಷ್ಟು ದೃಷ್ಟಿ ಶಕ್ತಿ ನಮಗಿಲ್ಲ. ನಮ್ಮ ದೃಷ್ಟಿ ಮರೆಯಾಗತ್ತೆ ಅಂತ ಹೇಳಿ. ಅದೇ ರೀತಿ ಮಾಯೆ ಭಗವಂತನನ್ನ ಮರೆ ಮಾಡೋದಿಲ್ಲ, ಆದ್ರೆ ಜೀವಿಗಳ ಅಥವಾ ದೇಹಧಾರಿಯಾದಂಥ ವ್ಯಕ್ತಿಯ ದೃಷ್ಟಿಯನ್ನ ಅದು ಮರೆ ಮಾಡತ್ತೆ. ಆಮೇಲೆ 4ನೇ ಒಂದು ಇದರಲ್ಲಿ ಪಶ್ಯಂತಿ ಕೇಚಿದ್ ಅನಿಶಂ ತ್ವದ್ ಅನನ್ಯ ಭಾವಾಹ. ಅರ್ಥ, ನಿನಗೆ ಅನನ್ಯ ಭಕ್ತಿ ಉಳ್ಳ ಕೆಲವರು ನಿರಂತರ ನಿನ್ನನ್ನು ನೋಡ್ತಾರೆ ಅಂತ. ನೋಡಿ, ಯಾರು ನೋಡೋದಿಲ್ಲ, ಯಾರು ನೋಡ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು ಯಾರು ನೋಡ್ತಾರೆ ಅಂತ. ಯಾರು ನಿನ್ನಲ್ಲಿ ಅನನ್ಯ ಭಕ್ತಿ, ಪಶ್ಯಂತಿ ಕೇಚಿದ್ ಅನಿಶಂ ತ್ವದನ್ಯ ಭಾವಾಹ. ತ್ವದನ್ಯ ಅಂದ್ರೆ ತ್ವತ್ ಅನನ್ಯ ಭಾವಾಹ. ಅನನ್ಯ ಅಂದ್ರೆ ಅನನ್ಯ ಬೇರೊಂದಿಲ್ಲ. ಏಕೈಕ ಆಶ್ರಯ ಭಗವಂತನೇ, ನಿನ್ನ ಬಿಟ್ಟು ನನಗೆ ಏನು ಇಲ್ಲ ಅಂತ ಹೇಳುವಂತ ಒಂದು ಭಾವ. ಸೊ ಅದು ಅನನ್ಯ ಭಾವ ಅಂತ ಹೇಳಿ. ಏಕೈಕ ಆಶ್ರಯ ಭಾವ ಅಂದ್ರೆ ಒಂದು ಪ್ರೇಮಕ್ಕಿಂತ ಮೊದಲೇ ಹಂತ ಭಾವ, ಮತ್ತೆ ಶರಣಾಗತಿ ಹಂತ, ಹೀಗೆ ಅನನ್ಯ ಭಾವ. ಸೊ ಅಂತವ್ರಿಗೆ ಮಾತ್ರ ಅವರು ನೋಡ್ಬಲ್ರು ಅಂತ. ಹಾಗಾಗಿ ಯಾರು ನೋಡ್ಬಲ್ರು? ಮಾಯೆಯ ಮುಸುಕನ್ನ ಯಾರು ಭೇದಿಸಿ ಭಗವಂತನನ್ನ ನಿರಂತರವಾಗಿ ನೋಡುವವರು ಇರ್ತಾರೋ, ಸೊ ಅವರು ಶುದ್ಧ ಭಕ್ತರು ಅಂತ ಹೇಳ್ತಾರೆ. ಸೊ ಅವ್ರು ಏನ್ ಮಾಡ್ತಾ ಇರ್ತಾರೆ? ಸದಾ ಶ್ರವಣಂ ಕೀರ್ತನಂ, ಗುರು ವೈಷ್ಣವ ಸೇವೆ ಮಾಡ್ತಾ ಇರ್ತಾರೆ. ಸರ್ವಕರ್ಮ ಭಗವದರ್ಪಣಂ, ಎಲ್ಲಾನು ಭಗವಂತನಿಗೆ ಅರ್ಪಿಸುವಂಥದ್ದು. ಮತ್ತೆ ಗುರು ವೈಷ್ಣವರ ಸೇವೆ ಮಾಡುವಂಥದ್ದು. ಇದು ಒಂದು ಮಾಯಿಂದ ನಿವೃತ್ತಿ ಪಡುವಂತಹ, ಮಾಯಿಂದ ನಾವು ಹೊರಗೆ ಬರೋದು ಹೇಗೆ, ಅದರ ಒಂದು ಕೀಲಿಕೈ ಇವೆಲ್ಲ. ಶ್ರವಣಂ ಕೀರ್ತನಂ, ನವವಿಧ ಭಕ್ತಿಗಳು. ನವವಿಧದಲ್ಲಿ ನಮ್ಗೆ ಕೊನೆಯದವು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಬಟ್ ಶ್ರವಣಂ ಕೀರ್ತನ ಅಂತಂದ್ರೆ ಈ ಭಗವಂತನ ಲೀಲೆಗಳನ್ನ ಸದಾ ಸ್ಮರಿಸಲಿಕ್ಕೆ ಇರುವಂತಹ ಒಂದು ಕೀಲಿಕೈ. ಸೊ ಇದರಿಂದ ಮಾಯನ ಭೇದಿಸಬಹುದು ಅಂತ ಹೇಳ್ತಾರೆ. ಓಕೆ, ಹೀಗೆ ಈ ಒಂದು ಶ್ಲೋಕದಲ್ಲಿ ತುಂಬಾ ಸುಂದರವಾಗಿ ವಿವರಿಸಿದ್ದಾರೆ. ಲೌಕಿಕ ಎಲ್ಲ ಆಯ್ತಲ್ಲ ಇದು. ದೈವಿ ಹೇಷ ಗುಣಮಹಿಮ ಮಾಯ ದುರಿತ್ಯ, ಇದನ್ನ ಹೇಳ್ದೆ. ಸೊ ಮಾಯೆ ಹಿಡಿತದಿಂದ ಬಿಡಿಸ್ಕೊಳ್ಳಿಕ್ಕೆ ನಮಗಿರುವಂತಹ 3 ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ಒಟ್ಟಾರೆ ಇದು ಶ್ಲೋಕ ಏನ್ ಹೇಳುತ್ತೆ ನಮ್ಗೆ, ಏನ್ ಸಂದೇಶ ಕೊಡುತ್ತೆ, ನಾವ್ ಏನ್ ತಿಳ್ಕೊಳ್ಬಹುದು ಇದರಿಂದ ಅಂತಂದ್ರೆ, ಈ ಭಗವಂತ ಅಡ್ಗಿಕೊಂಡಿಲ್ಲ ಅಂತ ತಿಳ್ಕೊಳ್ತೇವೆ. ಭಗವಂತ ಮರೆಮಾಚಲ್ಪಟ್ಟಿಲ್ಲ, ನಮ್ಮ ಒಂದು ದೃಷ್ಟಿ ಮರೆಮಾಚಲ್ಪಟ್ಟಿದೆ ಅಂತ. ಯಾರಿಂದ ಮರೆಮಾಚಲ್ಪಟ್ಟಿದೆ? ಮಾಯೆ ಶಕ್ತಿಯಿಂದ ಮರೆಮಾಚಲ್ಪಟ್ಟಿದೆ. ಆಗ ನಾವು ಅಡಗಿಕೊಂಡಿದ್ದೇವೆ, ಭಗವಂತ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಯಾವಾಗ ನಾವು ಭಗವಂತನನ್ನ ನೋಡುವ ಶಕ್ತಿ ನಾವು ಪಡ್ಕೊಳ್ತೇವೆ, ಭಗವಂತ ನೋಡುವ ಶಕ್ತಿ ನಾವು ಪಡ್ಕೊಳ್ಳೋದು ಭಕ್ತಿಯಿಂದ. ಈಗ ಹೇಳಿದ್ವಲ್ಲ 3 ವಿಧಾನ, ಆ ವಿಧಾನದಿಂದ ನಾವು ಭಗವಂತನನ್ನ ತಿಳಿಯುವ ಅರ್ಹತೆಯನ್ನ ಪಡ್ಕೋತೇವೆ. ಆ ತಿಳಿಯುವ ಅರ್ಹತೆ ಶುದ್ಧ ಭಕ್ತಿ ಆದ್ರೆ, ಆ ಶುದ್ಧ ಭಕ್ತಿ ಆಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಸೇವಾ ಭಾವ ಇರಬೇಕು. ಆ ಸೇವಾ ಭಾವದಿಂದ ನಾವು ಶುದ್ಧ ಭಕ್ತರಾಗ್ತೇವೆ. ಶುದ್ಧ ಭಕ್ತರಾದಾಗ ಭಗವಂತನನ್ನ ತಿಳಿಯುವಂತ ಅರ್ಹತೆನ ನಾವು ಪಡ್ಕೊಳ್ತೇವೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಬಂತಲ್ಲ ಮಾತಾಜಿ? ಮ್ಯೂಟ್ ಆಗಿದೆ. ಹರೇ ಕೃಷ್ಣ. ಮಾತಾಜಿ ತೆಗೆದು. ಆದಿಲೀಲಾ ಅಧ್ಯಾಯ 3ರ 90ನೇ ಶ್ಲೋಕ. ಆಸುರ ಸ್ವಭಾವೇ ಕೃಷ್ಣೇ ಕಭೋ ನಾಹಿ ಜಾನೆ, ಲೋಕಾಯಿತೆ ನಾರೆ ಕೃಷ್ಣ ಭಕ್ತ ಜನ ಸ್ಥಾನೆ. ಆಸುರ ಸ್ವಭಾವೇ ಕೃಷ್ಣೇ ಕಭೋ ನಾಹಿ ಜಾನೆ, ಲೋಕಾಯಿತೆ ನಾರೆ ಕೃಷ್ಣ ಭಕ್ತ ಜನ ಸ್ಥಾನೆ. ರಿಪೀಟ್ ಮಾಡಿ. ಆಸುರ ಸ್ವಭಾವೇ ಕೃಷ್ಣೇ ಕಭೋ ನಾಹಿ ಜಾನೆ, असुर स्वभावे कृष्ण कबू नाही जाने, ಲೋಕಾಯಿತೆ ನಾರೆ ಕೃಷ್ಣ ಭಕ್ತ ಜನ ಸ್ಥಾನೆ. लोकायिते नारे कृष्ण भक्त जन स्थाने.
असुर स्वभावे कृष्णे कभू नाही जाने असुर स्वभावे कृष्ण कबू नाही जाने जाने लुकाईते नारे कृष्ण भक्त जन स्थाने लुकाईते हरे नारे कृष्ण भक्ति भक्त जन स्थाने जन स्थाने हरे कृष्ण ಭವಾನಿ ರಂಗಸ್ವಾಮಿ ಅನಂತ ಕುಲಕರ್ಣಿ ಪ್ರಭುಜಿ ಓದಿ. हरे कृष्णा माता जी। असुर स्वभावे कृष्णे कबू नाही जाने लुकाईते नारे कृष्ण भक्ति जन स्थाने। ಇವು ಅರ್ಥ ಹೇಳ ಮಾತಾಜಿ. ಅಸುರ ಬೇಡ ಸ್ವಭಾವೇ ಬೇಡ, ಯಾರು? ಇನ್ನೊಬ್ಬರಿಗೆ ಕೊಡ್ತೇನೆ. ನಿಮ್ಮದು ಓದಿ ಆಗಿದೆ, ಓಕೆ ಶ್ಲೋಕ ಮಾತ್ರ ಓದಿ ಕೇಳಿದೆ. ಓಕೆ. ಹರಿಣಿ ಕಕ್ಕೇರಿ ಶ್ಲೋಕ ಓದಿ ಮಾತಾಜಿ. हरे कृष्ण माता जी। असुर स्वभावे कृष्णे कबू कबू नाही जाने लुकाईते नारे कृष्ण भक्त जन स्थाने। हरे कृष्ण माता जी, धन्यवाद। ಪಾರ್ವತಮ್ಮ ಮಾತಾಜಿ ಶ್ಲೋಕ ಅರ್ಥ ಅನುವಾದ ಭಾವಾರ್ಥ ಓದಿ. ಪಾರ್ವತಮ್ಮ हरे ಮಾತಾಜಿ. कृष्ण माता जी, हरे कृष्ण माता जी, ओद्ತೀನಿ माता जी। ಅಸುರ ಸ್ವಭಾವೇ, ಯಾರ ಸ್ವಭಾವ ಅಸುರಿ ರೀತಿ ಕೃಷ್ಣೆ ಪ್ರಭು ಕೃಷ್ಣೆ ಪ್ರಭು ಕೃಷ್ಣ ಕಬು ಯಾವುದೇ ಸಮಯದಲ್ಲಿ ನಾಹಿ ಇಲ್ಲ ಜಾನೆ ಅರಿವು ಲುಕಾಯಿತೆ ಅವಿತಿಟ್ಟುಕೊಳ್ಳಲು ನಾರೆ ಸಮರ್ಥರಲ್ಲ ಕೃಷ್ಣ ಪ್ರಭು ಕೃಷ್ಣನು ಭಕ್ತ ಜನ ಪರಿಶುದ್ಧ ಭಕ್ತರ ಸ್ಥಾನೆ ಒಂದು ಸ್ಥಳದಲ್ಲಿ. ಅನುವಾದ: ಯಾರ ಸ್ವಭಾವವು ಅಸುರಿ ರೀತಿಯದೋ ಅವರು ಯಾವ ಸಮಯದಲ್ಲಿಯೂ ಕೃಷ್ಣನನ್ನು ಅರಿಯಲಾಗುವುದಿಲ್ಲ. ಆದರೆ ಕೃಷ್ಣನು ತನ್ನ ಪರಿಶುದ್ಧ ಭಕ್ತರಿಂದ ಸ್ವಯಂ ತನ್ನನ್ನೂ ಬಚ್ಚಿಟ್ಟುಕೊಳ್ಳಲಾರ. ಮೇಲೆ ಮಾಡಿ ಮಾತಾಜಿ. ಭಾವಾರ್ಥ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ರಾವಣ, ಹಿರಣ್ಯಕಶಿಪು ಮೊದಲಾದವರು ರಾಕ್ಷಸಿ ಸ್ವಭಾವದವರು. ಯಾರು ರಾಕ್ಷಸ ಸ್ವಭಾವ ಬೆಳೆಸಿಕೊಳ್ಳುವರೋ ಅವರು ಭಗವಂತನನ್ನು ಆತನ ದೈವತ್ವ ಅಧಿಕಾರಗಳಿಗೆ ಸವಾಲು ಹಾಕುತ್ತಾ ತಿಳಿಯಲು ಸಾಧ್ಯವಿಲ್ಲ. ಆದರೆ ಶ್ರೀಕೃಷ್ಣನು ತನ್ನ ಪರಿಶುದ್ಧ ಭಕ್ತರಿಂದ ಸ್ವಯಂ ತನ್ನನ್ನು ಅವಿತುಟ್ಟುಕೊಳ್ಳಲಾಗುವುದಿಲ್ಲ. ಶ್ರೀ ಚೈತನ್ಯ ಚರಿತಾಮೃತ ಓದೋದ ಮಾತಾಜಿ. ಇದು ಬೇರೆ ಮಾತಾಜಿ, ಇದು ಹರೇ ಬೇರೆ. ಕೃಷ್ಣ. ಅದೆಲ್ಲ ಮಾತಾಜಿ ಮುಗೀತು. ಮುಗೀತು. ನಾನು ಅದನ್ನೇ ಹುಡುಕುದು, ಅದು 200 ಪೇಜಿಗೆ ಬಂತು, ಒಮ್ಮೆಲೆ ಹಾರಿತ್ತು, ಅದಕ್ಕೆ ನೋಡುದು ನಾನು. 2 ಪೇಜ್ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಒಂದು ಶ್ಲೋಕದಲ್ಲಿ ಏನ್ ಹೇಳಲಿಕ್ಕೆ ನಮ್ಗೆ ಮುಂದಾಗಿದ್ದಾರೆ ಅಂತಂದ್ರೆ, ಅಸುರ ಸ್ವಭಾವವನ್ನ ಹೊಂದಿರುವವರು ಭಗವಂತನನ್ನ ಯಾಕೆ ಅರಿಯುವುದಿಲ್ಲ, ಆದ್ರೆ ಶುದ್ಧ ಭಕ್ತರ ಹೃದಯದಲ್ಲಿ ಕೃಷ್ಣ ಎಂದಿಗೂ ತನ್ನನ್ನ ಮರಿ ಮಾಡ್ಕೊಳ್ಳೋದಿಲ್ಲ. ಯಾಕೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಒಟ್ಟಾರೆ ಜನರಲ್ಲಿ 2 ವರ್ಗಗಳಿರುತ್ತೆ. ಒಂದು ಆಸುರಿ ಸ್ವಭಾವದ ಜನರು, ಇನ್ನೊಂದು ಸುರ ಸ್ವಭಾವದ ಜನರು. ಅವ್ರಿಗೆ ಶುದ್ಧ ಭಕ್ತರು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಮೊದ್ಲೇ ಇದರಲ್ಲಿ ಆಸುರ ಸ್ವಭಾವೇ ಕೃಷ್ಣೆ ಕಭು ನಹಿ ಜಾನೆ ಅಂತ ಹೇಳಿ, ಇದರರ್ಥ ಅಸುರ ಸ್ವಭಾವದವರು ಕೃಷ್ಣನನ್ನ ಎಂದಿಗೂ ಕೂಡ ತಿಳ್ಕೊಳ್ಲಿಕ್ ಆಗಲ್ಲ. ಯಾಕಂದ್ರೆ ಅಸುರ ಸ್ವಭಾವ ಅಂದ್ರೆ ದೇವರನ್ನ ಯಾವಾಗ್ಲೂ ಕೂಡ ಪ್ರಶ್ನಿಸುವ ಮನೋಭಾವದಿಂದ ಅವ್ರು ನೋಡ್ತಾರೆ. ಮತ್ತೆ ತನ್ನ ಬುದ್ಧಿಯನ್ನ ತನ್ನ ಬುದ್ಧಿ ಉಪಯೋಗ ಮಾಡ್ಕೊಳ್ತಾನೆ. ಮತ್ತೆ ತಾನೇ ಪರಮ ಸತ್ಯ, ತಾನೇ ಪರಮ ಅನ್ನುವಂತ ಭಾವನೆ ಅವನಲ್ಲಿ ಇರುತ್ತೆ. ಶಾಸ್ತ್ರಗಳನ್ನ ತಿರಸ್ಕರಿಸ್ತಾನೆ. ನಿನ್ನೆ ಹೇಳಿರೋ ಹಾಗೆ. ಮ್ಯೂಟ್ ಮಾಡ್ಕೊಳ್ಳಿ ಯಾರು ನೋಡಿ ಮತ್ತೆ. ಹರೇ ಕೃಷ್ಣ. ಅಸುರರು ಅಂದ್ರೆ ಯಾರು ಅಂತ ಈಗಾಗಲೇ ನಿನ್ನೆ ನಾವು ಚರ್ಚೆ ಮಾಡಿದ್ವಿ. ಭಗವಂತನನ್ನೇ ಪ್ರಶ್ನಿಸುವವರು, ಮತ್ತೆ ತಮ್ಮ ಬುದ್ಧಿಯನ್ನ ಉಪಯೋಗಿಸುವವರು, ಶಾಸ್ತ್ರಗಳನ್ನ ತಿರಸ್ಕರಿಸುವಂತವ್ರು, ಮತ್ತೆ ತಾನೇ ದೇವ್ರು ಅಂತ ಅನ್ಕೊಳ್ಳುವಂಥವ್ರು. ಮತ್ತೆ ಭಗವಂತನೇ ದೇವತಮ ಪರಮ ಪುರುಷ ಅಂತ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಅಹಂಕಾರ ಇರುತ್ತೆ. ಇಲ್ಲಿ ಉದಾಹರಣೆಯನ್ನು ಕೂಡ ಹೇಳಿದ್ದಾರೆ. ರಾವಣ, ಹಿರಣ್ಯಕಶಿಪು ಮುಂತಾದವರು. ಇದು ಎಲ್ರು ಕೂಡ ಗೊತ್ತು ನಿಮ್ಗೆ. ರಾವಣ ಏನ್ ಮಾಡ್ದ, ಹಿರಣ್ಯಕಶಿಪು ಮುಂತಾದವರು ಏನೇನ್ ಮಾಡಿದ್ರು ಅಂತ. ಭಗವಂತನ ಅಸ್ತಿತ್ವವನ್ನ ಕಂಡ್ರೂ ಕೂಡ ಅವನನ್ನ ಪರಮೇಶ್ವರ ಅಂತ ಹೇಳಿ ಸ್ವೀಕರಿಸ್ಲಿಲ್ಲ. ಯಾಕೆ? ಅಹಂಕಾರ. ಇದರಿಂದ ತಿಳಿಯೋದೇ ಏನ್ ತಿಳಿಯುತ್ತೆ ಇದರಿಂದ ದೇವರನ್ನ, ಭಗವಂತನನ್ನ ತಿಳಿಲಿಕ್ಕೆ ಬುದ್ಧಿ ಬೇಕಾಗಿಲ್ಲ. ಇವರೆಲ್ಲ ಬುದ್ಧಿ ಬಳಸಿದ್ರು ಅಲ್ಲ, ಹಿರಣ್ಯಕಶಿಪು, ರಾವಣ. ಭಗವಂತನ ತಿಳಿಲಿಕ್ಕೆ ಬುದ್ಧಿ ಬೇಡ.
ಏನ್ ಬೇಕು? ಭಾವನೆ ಮುಖ್ಯವಾಗಿರುವಂತದ್ದು ಅನ್ನೋದನ್ನ ಹೇಳ್ತಾರೆ. ಸೊ ಈ ಭಗವದ್ಗೀತೆಯಲ್ಲಿ ಕೂಡ ಭಗವಂತ ಹೇಳ್ತಾರೆ, ನಮಾಂ ದುಷ್ಕೃತಿ ನೋ ಮೂಢ ಪ್ರಪದ್ಯಂತಿ ನ ರಾಧಮಾಹ, ಪಾಪಿಗಳು, ಮೂರ್ಖರು, ಅಸುರ ಸ್ವಭಾವದವರು ನನಗೆ ಶರಣಾಗೋದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ ಭಗವಂತನೇ. ಹೀಗೆ ಮತ್ತೆ ಇನ್ನೊಂದಿದೆ ಇದಕ್ಕೆ ವಿರುದ್ಧವಾದಂಥದ್ದು, ಆಸುರ ಸ್ವಭಾವೇ ಕೃಷ್ಣ ಕಬು ನಾಹಿ ಜಾನೆ. ಇನ್ನು ಮುಂದೆ ಲೋಕಾಯಿತೆ ನಾರೇ ಕೃಷ್ಣ ಭಕ್ತ ಜನಸ್ಥಾನೆ ಅಂತ ಹೇಳಿ. ಸೊ ಅದು ವಿರುದ್ಧವಾಗಿರುವಂಥದ್ದು ಎರಡನೇ ಭಾಗ. ಅಂದ್ರೆ ಇದು ಅತ್ಯಂತ ಒಂದು ಸುಂದರವಾದ ಸತ್ಯವನ್ನ ಹೇಳ್ತಾರೆ. ಲೋಕಾಯಿತೆ ನಾರೇ ಕೃಷ್ಣ ಭಕ್ತ ಜನಸ್ಥಾನೆ ಅಂದ್ರೆ ಕೃಷ್ಣನು ತನ್ನ ಶುದ್ಧ ಭಕ್ತರಿಂದ ತನ್ನನ್ನು ಎಂದಿಗೂ ಕೂಡ ಮರೆದ್ ಮಾಡ್ಕೊಳ್ಳೋದೇ ಇಲ್ಲ, ಮರೆದ್ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ಯಾಕೆ ಅಂದ್ರೆ ಭಕ್ತನ ಹೃದಯದಲ್ಲಿ ಕೃಷ್ಣನೇ ಸ್ವತಃ ವಾಸ ಮಾಡ್ತಾನೆ, ಹಾಗಾಗಿ ಮರೆ ಮಾಡ್ಕೊಳ್ಳೋದಿಲ್ಲ. ಕೃಷ್ಣನೇ ಭಕ್ತನ್ಗೆ ಕೃಷ್ಣ ಕಾಣಿಸಿಕೊಳ್ಳೋದು ಒಂದು ಬುದ್ಧಿಯಿಂದ ಅಲ್ಲ, ಬುದ್ಧಿಯಿಂದ ಇಲ್ಲ, ಭಕ್ತಿಯ ಫಲಕ್ಕಾಗಿ ಕಾಣಿಸ್ಕೊಳ್ತಾನೆ. ಉದಾಹರಣೆಗೆ ನೀವು ಕನಕನ ಕಿಂಡಿ ನೋಡ್ಬೋದು ಉಡುಪಿನಲ್ಲಿ, ಮತ್ತೆ ಪಂಡರಾಪುರದಲ್ಲಿ ನೋಡ್ಬೋದು ಪುಂಡಲೀಕನ ಕಥೆಯನ್ನ. ಹೇಗೆ ಭಗವಂತ ಸ್ವತಃ ಬಂದ, ಪುಂಡಲೀಕನ ಮನೆಗೆ ಸ್ವತಃ ಬಂದ ಕೃಷ್ಣ. ಮತ್ತೆ ಕನಕ ಎಲ್ಲರೂ ದೂರ ತಳ್ಳಿದ್ರು ಜನರು, ಆದ್ರೂ ಭಗವಂತ ತಿರುಗಿ ಕೇವಲ ದರ್ಶನಕ್ಕಾಗಿ ಕಾಯ್ತಾ ಇದ್ದ ಕನಕದಾಸ, ಹಾಗಾಗಿ ತಿರುಗಿ ದರ್ಶನವನ್ನ ಕೊಟ್ಟ. ಹೀಗೆ ಭಕ್ತಿಯ ಫಲ ಅವರಲ್ಲಿರುವಂಥದ್ದು. ಹೀಗೆ ತೇಷಾಂ ಸತತ ಯುಕ್ತಾನ ಭಜತಾಂ ಪ್ರೀತಿಪೂರ್ವಕಂ, ಪ್ರೀತಿಯಿಂದ ನಿರಂತರ ಭಕ್ತಿ ಮಾಡುವವ್ರಿಗೆ ನಾನು ಬುದ್ಧಿ ಯೋಗವನ್ನ ಕೊಡ್ತೇನೆ ಅಂತ ಹೇಳಿ ಭಗವಂತ ಸ್ವತಃ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಅಂದ್ರೆ ಬುದ್ಧಿ ನೀನು ಉಪಯೋಗಿಸ್ಬೇಡ, ನಾನ್ ಕೊಡ್ತೇನೆ ಅದನ್ನ. ಹಾಗೆ ಭಕ್ತಿ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಬುದ್ಧಿ ಆಟೋಮೆಟಿಕ್ ಆಗಿ ಬಂದಿದೆ ಅಂತ ಅರ್ಥ. ಅರ್ಥಾತ್ ಏನಿದು, ಭಕ್ತನ ಹೃದಯದಲ್ಲಿ ಕೃಷ್ಣ ತನ್ನನ್ನ ಪ್ರಕಟಿಸ್ಕೊಳ್ತಾನೆ. ಅಲ್ಲಿ ಮಾಯೆ ಸ್ಥಾನ ಇಲ್ಲ, ಮಾಯೆ ನೋಡಿ ಬರೋದೇ ಇಲ್ಲ ಮಧ್ಯದಲ್ಲಿ. ಭಕ್ತ ಮತ್ತೆ ಕೃಷ್ಣನ ಮಧ್ಯದಲ್ಲಿ ಮಾಯೆ ಬರೋದಿಲ್ಲ. ಆಸುರರಿಗೆ ಮಾತ್ರ ಆ ಮಾಯೆ ಮರೆಮಾಚುವಂಥದ್ದು. ಏನ್ ಅರ್ಥ ಆಗುತ್ತೆ ನಮ್ಗೆ ಈ ಶ್ಲೋಕದಿಂದ? ಕೊನೆಯ ಒಂದು ಕನ್ಕ್ಲೂಷನ್ ಏನು ಈ ಒಂದು ಶ್ಲೋಕದ ಅಂತಂದ್ರೆ, ಕೃಷ್ಣ ಎಲ್ರಿಗೂ ಕಾಣಿಸ್ಕೊಳ್ಳೋದಿಲ್ಲ. ಯಾರಿಗೆ ಕಾಣಿಸ್ಕೊಳ್ತಾನೆ? ಕೇವಲ ಭಕ್ತರಿಗೆ ಮಾತ್ರ. ಕೃಷ್ಣ ಅಡಗಿಕೊಳ್ತಾನೆ ಅಂತ ಹೇಳ್ತೇವೆ, ಇಲ್ಲ, ನಾವು ಮುಚ್ಕೊಂಡಿದ್ದೇವೆ, ನಮಗೆ ಮಾಯೆ ಇದೆ. ಭಕ್ತರಿಗೆ ಅವನು ಅಡಗಿಕೊಳ್ಳೋದಿಲ್ಲ. ಮತ್ತೆ ಆಸುರ ಸ್ವಭಾವ ಯಾವಾಗ್ಲೂ ಕೂಡ ಭಗವಂತನಿಂದ ದೂರ ಇರ್ತಾರೆ. ಆದ್ರೆ ಭಕ್ತಿಯ ಸ್ವಭಾವ ಭಕ್ತರಿಗೆ ಯಾವಾಗ್ಲೂ ಭಗವಂತನ ಸಾನ್ನಿಧ್ಯ ಯಾವಾಗ್ಲೂ ಕೂಡ ಸಿಗ್ತಾ ಇರುತ್ತೆ. ಓಕೆ, ಹಾಗಾಗಿ ಭಗವಂತನನ್ನ ತಿಳಿಲಿಕ್ಕೆ ಇರುವಂತ ಏಕೈಕ ದಾರಿ, ತಿಳಿಯೋ ಅರ್ಹತೆ ನಮ್ಗಿಲ್ಲ, ಬಟ್ ಇಲ್ಲಿ ಭಕ್ತನಿಗೆ ತಿಳಿತಾನೆ. ಅದಕ್ಕಾಗಿ ಇದನ್ನ ಹೇಳ್ತಾ ಇರುವಂತದ್ದು, ತಿಳಿಯುವ ಏಕೈಕ ದಾರಿ ಏನು ಅಂದ್ರೆ ಶುದ್ಧ ಭಕ್ತಿ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರತ್ರ ಪುಸ್ತಕ ಇದೆ ಹ್ಯಾಂಡ್ ರೈಸ್ ಮಾಡಿ. ಮತ್ತೆ ಇದು 2 ಪೇಜ್ ಇಲ್ಲ. ಹೌದಲ್ಲ ಮಾತಾಜಿ? ಹೌದು, 198 ಪೇಜ್ ಶ್ಲೋಕ 91. ಪುಸ್ತಕ ಇದ್ದವರು ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 3 91ನೇ ಶ್ಲೋಕ. ದ್ವಾಭೂತ ಸರ್ಗೌ ಲೋಕೇಸ್ಮಿನ್ ದೈವಾಸುರ ಏವ ಚ ವಿಷ್ಣು ಭಕ್ತ ಸ್ಮೃತೋ ದೈವ ಆಸುರಸ್ತದ್ವಿಪುರ್ಯಯಃ. ದ್ವೌ ಭೂತ ಸರ್ಗೋ ಲೋಕೇಸ್ಮಿನ್ ದೈವಾಸುರ ಏವ ಚ ವಿಷ್ಣು ಭಕ್ತ ಸ್ಮೃತೋ ದೈವ ಆಸುರಸ್ತದ್ವಿಪುರ್ಯಯಃ. ರಿಪೀಟ್ ಮಾಡಿ. ದ್ವೌ ಭೂತ ಸರ್ಗೌ ಲೋಕೆ ಮಿನ್ ದೈವಾಸುರ ಏವ ಚ. ಇಲ್ಲ, ಓಕೆ, ನಾನು ಪೂರ್ಣ ಲೈನ್ ಹೇಳ್ತೇನೆ, ಇಲ್ಲಾಂದ್ರೆ ಲೋಕೇಸ್ಮಿನ್ ಅದು ಬೇರೆ ಬೇರೆ ಬರಲ್ಲ, ಒಂದೇ ಬರುತ್ತೆ. ದ್ವೌ ಭೂತ ಸರ್ಗೋ ಲೋಕೇಸ್ಮಿನ್ ದೈವಾಸುರ ಏವ ಚ ವಿಷ್ಣು ಭಕ್ತ ಸ್ಮೃತೋ ದೈವ ಆಸುರಸ್ತದ್ವಿಪುರ್ಯಯಃ. ಹರಿಣಿ ಮಾತಾಜಿ ಓದಿ. ಶ್ಲೋಕ ಭಾವಾರ್ಥ, ಅನುವಾದ, ಭಾವಾರ್ಥ ಎಲ್ಲ ಓದಿ ಮಾತಾಜಿ. ಹರಿಣಿ ಕಕ್ಕೇರಿ ಮಾತಾಜಿ ಅನ್ಮ್ಯೂಟ್. ಮಾತಾಜಿ ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ ಮಾತಾಜಿ. ಶ್ಲೋಕ ಎಷ್ಟನೇದು ಅಂತ ಸ್ವಲ್ಪ ಇದಾಯ್ತು ನಂಗೆ. 191. ಅನುವಾದ ಓದ್ಬೇಕಾ ಮಾತಾಜಿ? ಎಲ್ಲಿ ನಿಮ್ಗೆ, ನಿಮ್ಮ ಹತ್ರ ಪುಸ್ತಕ ಇದೆಯಾ ಮಾತಾಜಿ?
ಇಲ್ಲ ಇಲ್ಲ. ಹಾಗಾದ್ರೆ ಇಲ್ಲ ನೀವು ಮಾತಾಜಿ. ಇದ್ರಲ್ಲಿ ಓದ್ಲಿಕ್ಕೆ ಆಗುದಿಲ್ಲ, 2 ಪೇಜ್. ಹಾ ಹರೇ ಸರಿ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ ಆಯ್ತು ಮಾತಾಜಿ, ನಾನು ಉಂಟಾ? ಓದ್ತೀನಿ. ಹರೇ ಶ್ಲೋಕ 91. ದ್ವೌ ಭೂತಾ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ವಿಷ್ಣು ಭಕ್ತಃ ಸ್ಮೃತೋ ದೈವ ಆಸುರನ್ ತದ್ವಿಪುರ್ಯಯಃ. ದ್ವೌ ಎರಡು, ಭೂತ ಜೀವಿಗಳ ಪೈಕಿ, ಸರ್ಗೌ ಮನೋಧರ್ಮ, ಲೋಕೆ ಜಗತ್ತಿನಲ್ಲಿ, ಆಸ್ಮಿನ್ ಇದರಲ್ಲಿ, ದೈವ ದೈವಿ, ಅಸುರ ಅಸುರಿ ಸ್ವಭಾವದ, ಏವ ಖಂಡಿತವಾಗಿ, ಚ ಮತ್ತು, ವಿಷ್ಣು ಭಕ್ತ ಭಗವಾನ್ ವಿಷ್ಣುವಿನ ಒಬ್ಬ ಭಕ್ತನು, ಸ್ಮೃತೋ ನೆನಪಾಗುತ್ತದೆ, ದೈವ ದೈವಿ, ಅಸುರ ಅಸುರಿ, ತದ್ವಿಪರ್ಯ ಅದರ ತದ್ವಿರುದ್ಧವಾದ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಈ ಸೃಷ್ಟಿ ಪ್ರಪಂಚದಲ್ಲಿ 2 ವರ್ಗದ ಜನರಿದ್ದಾರೆ. ಒಬ್ಬರು ದೈತ್ಯ ವರ್ಗದವರು, ಇನ್ನೊಬ್ಬರು ದೈವಿ ಪ್ರಕೃತಿಯವರು. ಭಗವಾನ್ ವಿಷ್ಣುವಿನ ಭಕ್ತರು ದೈವಿ ಪ್ರಕೃತಿಯವರು ಹಾಗೂ ಅದಕ್ಕೆ ತದ್ವಿರುದ್ಧವಾದವರು ದೈತ್ಯರು. ಭಾವಾರ್ಥ: ಪದ್ಮಪುರಾಣದಿಂದ ಆಯ್ದುಕೊಂಡ ಶ್ಲೋಕವಿದು. ವಿಷ್ಣು ಭಕ್ತರು ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿರುವ ಭಕ್ತರು ದೇವತೆಗಳೆಂಬುದಾಗಿ ತಿಳಿಯುತ್ತೇವೆ. ಯಾರು ದೇವರಲ್ಲಿ ನಂಬಿಕೆ ಇಡದವರೋ ಅಂತಹ ನಾಸ್ತಿಕರು ಅಥವಾ ತಮ್ಮನ್ನೇ ದೇವರೆಂಬುದಾಗಿ ಘೋಷಿಸಿಕೊಳ್ಳುವವರು ಅವರು ಅಸುರರು. ಅಸುರರು ಯಾವಾಗಲೂ ನಾಸ್ತಿಕತೆ ಐಹಿಕ ಚಟುವಟಿಕೆಗಳಲ್ಲಿ ನಿರತರಾಗಿರುತ್ತಾರೆ. ಐಹಿಕ ಸಂಪನ್ಮೂಲಗಳಿಂದ ಇಂದ್ರಿಯ ತೃಪ್ತಿ ಪಡೆಯುವ ಮಾರ್ಗಗಳನ್ನು ಕಂಡುಕೊಳ್ಳುವುದೇ ಪ್ರಾಪಂಚಿಕ ನಾಸ್ತಿಕರ ಮನೋಧರ್ಮ. ಶ್ರೀ ವಿಷ್ಣು ಭಕ್ತರು ಅಥವಾ ಕೃಷ್ಣ ಪ್ರಜ್ಞೆಯ ಭಕ್ತರು ಕೂಡ ಚುರುಕಾದವರೇ. ಆದರೆ ಅವರ ಧ್ಯೇಯೋದ್ದೇಶ ಭಕ್ತಿ ಸೇವೆಯಿಂದ ಪರಮ ಪ್ರಭುವನ್ನು ಸಂತೃಪ್ತಿಪಡಿಸುವುದು. ಮೇಲ್ನೋಟಕ್ಕೆ 2 ಗುಂಪಿನವರು ಒಂದೇ ನಿಟ್ಟಿನಲ್ಲಿ ಕಾರ್ಯನಿರತರಾಗಿರುವರೆಂದು ತೋರಬಹುದು. ಆದರೆ ಅವರ ಪ್ರಜ್ಞೆಯಲ್ಲಿ ವ್ಯತ್ಯಾಸವಿರುವುದರಿಂದ ಅವರ ಧ್ಯೇಯ ಲಕ್ಷ್ಯಗಳು ಪೂರಾ ವಿರುದ್ಧವಾದುವು. ಅಸುರರು ವೈಯಕ್ತಿಕ ಇಂದ್ರಿಯ ತೃಪ್ತಿಗೋಸ್ಕರ ಕಾರ್ಯತತ್ಪರರು. ಭಕ್ತರು ಭಗವಂತನ ಸಂತೃಪ್ತಿ ಗಳಿಸಲು ಕಾರ್ಯತತ್ಪರರು. ಇಬ್ಬರೂ ಪ್ರಾಮಾಣಿಕರೇ, ಆದರೆ ಅವರ ಉದ್ದೇಶಗಳು ಭಿನ್ನವಾದವು. ಕೃಷ್ಣ ಪ್ರಜ್ಞೆಯ ಆಂದೋಲನವು ದೇವತೆಗಳಿಗೆ ಅಥವಾ ಭಕ್ತರಿಗೋಸ್ಕರ ಇರುವಂತಹುದು. ದೈತ್ಯರು ಕೃಷ್ಣ ಪ್ರಜ್ಞೆಯ ಕಾರ್ಯಚಟುವಟಿಕೆಗಳಲ್ಲಿ ನಿರತರಾಗುವುದಿಲ್ಲ ಅಥವಾ ಕೇವಲ ಇಂದ್ರಿಯ ತೃಪ್ತಿಗಾಗಿ ನಾಯಿ ಬೆಕ್ಕುಗಳಂತೆ ವರ್ತಿಸುವುದಿಲ್ಲ. ಅಂತಹ ಚಟುವಟಿಕೆಯು ಕೃಷ್ಣ ಪ್ರಜ್ಞೆಯಲ್ಲಿರುವವರಿಗೆ ಚಿತ್ತಾಕರ್ಷಕವೆನಿಸದು. ಭಕ್ತರು ಕೃಷ್ಣ ಪ್ರಜ್ಞೆಯಲ್ಲಿ ದುಡಿಯಲು ಅರ್ಹರೆನ್ನಿಸಲು ಬದುಕಿಗೆ ಅಗತ್ಯವಾದ ಕೆಲವು ಅಲ್ಪ ಅಗತ್ಯಗಳನ್ನು ಸ್ವೀಕರಿಸುವರಷ್ಟೇ. ಅವರ ಉಳಿದ ಶಕ್ತಿಯು ಕೃಷ್ಣ ಪ್ರಜ್ಞೆಯ ಅಭಿವೃದ್ಧಿಗಾಗಿ ಉಪಯೋಗವಾಗುತ್ತದೆ. ಕೃಷ್ಣ ಪ್ರಜ್ಞೆಯ ಮೂಲಕ ಸದಾ ಕೃಷ್ಣನ ಬಗ್ಗೆ ಆಲೋಚಿಸುತ್ತಾ, ಸಾಯುವ ಸಮಯದಲ್ಲಿ ಕೂಡ ಕೃಷ್ಣನನ್ನು ಚಿಂತಿಸುತ್ತಾ ಕೃಷ್ಣಧಾಮಕ್ಕೆ ಹೋಗಬಹುದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ನೀವು ಕೂಡ ಪುಸ್ತಕ ನೋಡಿ ಹೇಳ್ಬೇಕು. ಹೌದು ಮಾತಾಜಿ, ಇದೇ ತೆಗೆದಿದ್ದೀನಿ ಆವಾಗಲೇನೆ. ಸರಿ, ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇರೋದು? ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಗಳು ಈ ಮೂಲಭೂತ ಸತ್ಯವನ್ನ ನಿರೂಪಿಸ್ತಾ ಇದ್ದಾರೆ. ಅದನ್ನ ಜಗತ್ತಿನಲ್ಲಿರುವಂತಹ ಜೀವಿಗಳೇನ್ ನಾವೆಲ್ಲ ಇದ್ದೀವಲ್ಲ, ಅವರವರ ಸ್ವಭಾವದ ಆಧಾರದ ಮೇಲೆ ವರ್ಗೀಕರಣ ಆಗಿದೆ ಅಂತ. ಈಗ ಹಿಂದಿನ ಶ್ಲೋಕದಲ್ಲಿ ನಾವು ತಿಳಿದುಕೊಂಡ್ವಿ, ಆಸುರಿ ಸ್ವಭಾವ 2 ಜನರಿದ್ದಾರೆ ಅಂತ ಹೇಳಿ. ಒಬ್ರು ಭಕ್ತರು ಮತ್ತೆ ಇನ್ನೊಬ್ರು ಆಸುರರು ಅಂತ. ಇಲ್ಲಿ ಅವರನ್ನ ಹೇಗೆ ನಾವು ವರ್ಗೀಕರಣ ಮಾಡ್ತೇವೆ? ಸ್ವಭಾವದ ಆಧಾರದ ಮೇಲೆ ನಾವು ವರ್ಗೀಕರಣವನ್ನ ಮಾಡ್ತೇವೆ. ಸ್ವಭಾವ ಅಂದ್ರೆ ಗುಣ, ನಮ್ಮ ಒಂದು ಗುಣಗಳ ಆಧಾರದ ಮೇಲೆ. ಸೊ ಯಾವುದು ಅಂತಂದ್ರೆ, ಮತ್ತೆ ಇದು ಕೇವಲ ಹೇಳಿಕೆ ಅಲ್ಲ, ಎಲ್ಲಾ ಶಾಸ್ತ್ರಗಳು ಕೂಡ ಹೇಳುತ್ತೆ. ಈ ಒಂದು ಆಸುರಿ ಜನರು ಮತ್ತೆ ಸುರ ಜನರು, ಆಸುರಿ ಸ್ವಭಾವದವರು ಭಕ್ತರು ಅಂತ ಹೇಳಿ ವರ್ಗೀಕರಣ ಮಾಡಿರುವಂತದ್ದು ಮಾನವರು ಮಾಡಿರೋದಲ್ಲ, ಶಾಸ್ತ್ರೀಯ ಸಿದ್ಧವಾಗಿರುವಂತ ವರ್ಗೀಕರಣ. ಹಾಗಾಗಿ ಇಲ್ಲಿ ಉಲ್ಲೇಖವನ್ನ ಕೊಟ್ಟಿದ್ದಾರೆ ಭಾವಾರ್ಥದಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಪದ್ಮ ಪುರಾಣ ಅಂತ ಹೇಳಿ. ಇದು ಪದ್ಮ ಪುರಾಣದಿಂದಾನೇ ಉಲ್ಲೇಖಿಸಲ್ಪಟ್ಟಿದೆ ಅಂತ. ಹೀಗೆ ಭಗವದ್ ಭಕ್ತಿಯ ತತ್ವವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಒಂದು ಶ್ಲೋಕ ನಮ್ಗೆ
ಒಂದು ಪ್ರಮುಖವಾಗಿರುವಂತಹ ಶ್ಲೋಕ ಅಂತ ಹೇಳ್ಬೋದು. ಮೊದಲೇದು ಇಲ್ಲಿ ನೋಡಿದಾಗ ದ್ವೌಭೂತ ಸರ್ಗವು ಅಂತ ಇದೆ. ದ್ವೌಭೂತ ಸರ್ಗವು ಲೋಕೆ ಅಸ್ಮಿನ್ ಅಂತ ಹೇಳಿ, ಅಂದ್ರೆ ಈ ಏನೆಲ್ಲ ಸೃಷ್ಟಿಗೊಂಡ ಜಗತ್ನಲ್ಲಿ ಜೀವಿಗಳ ಸ್ವಭಾವ 2 ವರ್ಗಗಳಿವೆ ಅಂತ ಹೇಳುವಂಥದ್ದು. ದ್ವೌಭೂತ ಸರ್ಗೋ ಲೋಕೆ, ಸೃಷ್ಟಿಗೊಂಡ ಜಗತ್ತಿನಲ್ಲಿ ಜೀವಿಗಳ ಸ್ವಭಾವ 2 ವರ್ಗಗಳಿವೆ. ಒಂದ್ ಯಾವುದು, ದೈವಿ ಸಂಭೂತರು ಅಂದ್ರೆ ದೈವಿ ಸ್ವಭಾವದವರು, ಅಥವಾ ದೈವಿ ಸ್ವಭಾವ ಅಂತ ಹೇಳಿದಾಗ ನಾವು ದೇವತೆಗಳು, ಭಕ್ತರು ಅಂತ ಹೇಳ್ತೇವೆ. ಮತ್ತೆ ಆಸುರಿ ಸ್ವಭಾವದವರು, ರಾಕ್ಷಸರು, ನಾಸ್ತಿಕರು ಅಂತ ಹೇಳ್ಬಿಡ್ತೇವೆ. ಇಲ್ಲಿ ಗಮನಿಸಬೇಕಾದಂತ ಅಂಶ ಏನು ಅಂದ್ರೆ, ಸ್ವಭಾವದ ಆಧಾರದ ಮೇಲೆ ವರ್ಗೀಕರಣ ಮಾಡಿದ್ರೆ ಯಾಕೆಲ್ಲ ನಾವು ಕಾಣ್ತೇವೆ, ಈಗ ಜಾತಿ, ವಂಶ, ಅವರವರ ಶಿಕ್ಷಣ, ಮತ್ತೆ ಅವರ ಮೇಲೆ ಇರುವಂತ ಸಾಮಾಜಿಕ ಸ್ಥಾನ, ಈ ಆಧಾರದ ಮೇಲೆ ಈ ವರ್ಗೀಕರಣ ಅಲ್ಲ. ಮತ್ತೆ ಎದರ ಆಧಾರದ ಮೇಲೆ, ಪ್ರಜ್ಞೆ. ಸ್ವಭಾವ ಅಂದ್ರೆ ಏನಿರುವಂತದ್ದು, ಪ್ರಜ್ಞೆ. ನನಗೆ ಆಸುರಿ ಪ್ರಜ್ಞೆ ಇದೆ, ನನಗೆ ಸುರರ ಪ್ರಜ್ಞೆ ಇದೆ. ಸೊ ಪ್ರಜ್ಞೆ ನೋಡಿ, ಪ್ರಜ್ಞೆ ಆಧಾರದ ಮೇಲೆನೆ ಇದು ವರ್ಗೀಕರಣ ಆಗುವಂಥದ್ದು ಅಂತ. ಮತ್ತೆ ದೈವ ಸ್ವಭಾವ ಅಂದ್ರೆ ಏನಿಲ್ಲಿ, ಸ್ಪಿನ್ ದೈವ ಆಸುರೇವಚ ದೈವ ಸ್ವಭಾವ ಅಂತಂದ್ರೆ ವಿಷ್ಣು ಭಕ್ತ ಸ್ಮೃತೋ ದೈವ ಅಂತ ಹೇಳ್ತಾರೆ. ಇಲ್ಲಿ ಮುಂದಿನ ಒಂದು 3ನೇ ಚರಣದಲ್ಲಿ ಇದೆ ನೋಡಿ, ವಿಷ್ಣು ಭಕ್ತ ಸ್ಮೃತೋ ದೈವ ಅಂದ್ರೆ ವಿಷ್ಣುವಿನ ಭಕ್ತನಾಗಿರುವವನೇ ದೈವಿಕ ಸ್ವಭಾವದವನು ಅಂತ ಹೇಳ್ತಾರೆ. 2 ವರ್ಗದ ಜನರು ಯಾರ ಭಕ್ತರಾಗಿರ್ತಾರೆ, ವಿಷ್ಣುವಿನ ಭಕ್ತನಾಗಿರುವವನೇ ದೈವಿಕ ಸ್ವಭಾವದವನು. ಇದು ಕೇವಲ ವಿಧಿವಿಧಾನಗಳ ಪಾಲಿಸೋದಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿರುವಂತರು ಶ್ರೀಲ ಪ್ರಭುಪಾದರು ಒತ್ತಿ ಹೇಳ್ತಾರೆ, ಕೃಷ್ಣ ಪ್ರಜ್ಞೆಯಲ್ಲಿರುವವರು ಎಲ್ಲಾ ಕಾರ್ಯಗಳ ಕೇಂದ್ರ ಬಿಂದುನೇ ಕೃಷ್ಣ. ಯಾಕಂದ್ರೆ ಭಗವಂತನನ್ನ ಯಾವಾಗ್ಲೂ ಕೂಡ ತೃಪ್ತಿಯಲ್ಲಿಡುವಂಥವನು, ಆ ಮನೋಭಾವ ಹೊಂದಿರುವಂಥವನೇ ಕೃಷ್ಣ ಪ್ರಜ್ಞೆಯಲ್ಲಿರುವಂಥವನೇ ನಿಜವಾದ ದೈವಿ ಸ್ವಭಾವದವನಿರುವಂಥವನು ಅಂತ ಹೇಳಿ. ಈಗ ನಮ್ಗೆ ಭಗವದ್ಗೀತೆಯಲ್ಲಿ ಕೂಡ 16ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ದೈವಿ ಗುಣಗಳು. ತುಂಬಾನೇ ದೈವಿ ಗುಣಗಳನ್ನ ಚೆನ್ನಾಗಿ ವಿವರಿಸಿದ್ದಾರೆ ಅಲ್ಲಿ. 26 ಇದೆ ಅಂದ್ಕೊಳ್ತೇನೆ. ಅಭಯಂ, ಸತ್ವ ಸಂಶುದ್ಧಿ, ನೀವು ತೆಗೆದು ನೋಡ್ಬಹುದು ಅದನ್ನ. ಮತ್ತೆ ಆಸುರಿ ಗುಣಗಳನ್ನು ಕೂಡ ಹೇಳಿದ್ದಾರೆ. ಆಸುರಿ ಗುಣಗಳು ಯಾವ್ಯಾವ ಇದೆ ಅನ್ನೋದನ್ನು ಕೂಡ ಅಲ್ಲಿ ತಿಳಿಸ್ತಾರೆ. ಸೊ ಹೀಗೆ ಇವೆಲ್ಲ ಗುಣಗಳು ಏನಿದೆಯಲ್ಲ ಭಗವದ್ಗೀತೆಯಲ್ಲಿ 16ನೇ ಅಧ್ಯಾಯದಲ್ಲಿ ಫಸ್ಟ್ ವರ್ಷದಲ್ಲೇನೆ ದೈವಿ ಗುಣಗಳನ್ನ ಹೇಳ್ತಾರೆ. ಈ ಗುಣಗಳು ಯಾರಲ್ಲಿ ಇರುತ್ತೆ, ಸಹಜವಾಗಿ ನಾವು ವಿಷ್ಣು ಭಕ್ತರಲ್ಲಿ ಕಾಣ್ತೇವೆ, ಕೃಷ್ಣ ಭಕ್ತರಲ್ಲಿ, ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣ ಭಕ್ತರಲ್ಲಿ ನಾವು ಕಾಣ್ತೇವೆ ಅನ್ನೋದನ್ನ. ಹೀಗೆ ಆಸುರ ಸ್ವಭಾವ ಅಂತ ಹೇಳಿ, ವಿಪುರ್ಯಯ ಅಂತ ಹೇಳ್ತಾರೆ. ಅಂದ್ರೆ ದೈವಿಕ ಸ್ವಭಾವಕ್ಕೆ ವಿರುದ್ಧವಾಗಿರುವವನು ಆಸುರ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ. ವಿಷ್ಣು ಭಕ್ತ ಸ್ಮೃತೋ ದೈವ ಆಸುರ ವಿಪುರ್ಯಯ ಅಂತಂದ್ರೆ ತದ್ವಿರುದ್ಧವಾಗಿರುವಂತವನು. ಅಂದ್ರೆ ಆ ಏನು ಗುಣಗಳಿದೆಯೋ ಭಕ್ತನದ್ದು, ಆ ಸುರರ ಗುಣಗಳು, ಅವುಗಳನ್ನ ಬಿಟ್ಟು ಉಳಿದೆಲ್ಲ ಗುಣ ಏನಿದೆಯಲ್ಲ ಅವು ಆಸುರಿ ಗುಣಕ್ಕೆ ಸಂಬಂಧಪಟ್ಟಿರುವಂತದ್ದು ಅಂತ ಇಲ್ಲಿ ಹೇಳ್ತಾರೆ. ಶ್ರೀಲ ಪ್ರಭುಪಾದರ ಅರ್ಥ ಏನು ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ. ದೇವರನ್ನ ನಮ್ದವ್ರು, ಮತ್ತೆ ರಿಪೀಟ್ ಹಿಂದೆ ಹೇಳುವಂಥವ್ರು, ತಾವೇ ದೇವ್ರು ಅಂತ ಘೋಷಿಸ್ಕೊಳ್ಳುವಂಥವ್ರು ಶ್ರೀಲ ಪ್ರಭುಪಾದರು ಪದೇ ಪದೇ ಹೇಳ್ತಾ ಇರುವಂತದ್ದು ಇದನ್ನ. ಭೌತಿಕ ಇಂದ್ರಿಯ ತೃಪ್ತಿಯನ್ನೇ ತನ್ನ ಗುರಿಯಾಗಿ ಮಾಡ್ಕೊಂಡಿರೋಂಥವ್ನು, ಮತ್ತೆ ಶಾಸ್ತ್ರಗಳನ್ನ ತಿರಸ್ಕರಿಸುವಂಥವ್ರು, ಇವರೆಲ್ಲರೂ ಕೂಡ ಆಸುರರು ಅಂತ. ಮತ್ತೆ ಭಗವಂತ ಇದೆ ನಮಾಮ್ ದುಷ್ಕೃತಿನ ಮೂಡ, ಆವಾಗಲೇ ಹೇಳಿರುವಂತ ಪಾಪಿಗಳು, ಮೂರ್ಖರು, ಆಸುರ ಸ್ವಭಾವದವರು ಭಗವಂತನಿಗೆ ಶರಣಾಗೋದಿಲ್ಲ. ಮತ್ತೆ ಆಸುರರ ಸ್ವಭಾವಗಳು ಏನಿದೆ ಅನ್ನೋದನ್ನ ಮತ್ತೆ ಈ ಯಾವ ಅಧ್ಯಾಯ 16ನೇ ಅಧ್ಯಾಯದಲ್ಲಿ ಮತ್ತೆ ಅದನ್ನ ತಿಳಿಸ್ಕೊಡ್ತಾರೆ. ಅದನ್ನ ನಾವು ನೋಡ್ತೇವೆ. ಹೀಗೆ ಒಟ್ಟಾರೆ ಈ ಒಂದು ಶ್ಲೋಕದಿಂದ ನಾವು ತಿಳ್ಕೊಳ್ದೇನು ಅಂತಂದ್ರೆ, ಇನ್ನೊಂದು ವಿಚಾರವನ್ನ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಏನು ಅಂತಂದ್ರೆ, ಈ ದೈವಿ ಸ್ವಭಾವದವರು ಮತ್ತೆ ಆಸುರ ಸ್ವಭಾವದವರು ಹೊರಗಡೆ ನಾವು ಬಾಹ್ಯವಾಗಿ ನೋಡಿದಾಗ ಒಂದೇ ರೀತಿಯಿಂದ ಕೆಲಸ ಮಾಡೋ ತರ ಕಾಣ್ತಾರೆ. ಇಬ್ರು ಕೆಲಸ ಮಾಡ್ತಾರೆ, ಇಬ್ರು ಕುಟುಂಬ ಪಾಲನೆ ಮಾಡ್ತಾರೆ, ಮತ್ತೆ ಇಬ್ರು ಸಮಾಜದಲ್ಲಿ ಸಕ್ರಿಯವಾಗಿ ತೊಡ್ಕೊಂಡಿರ್ತಾರೆ ಕರ್ತವ್ಯದಲ್ಲಿ ಅಂತ. ಆದ್ರೆ ವ್ಯತ್ಯಾಸ ಏನು, ಇಬ್ರು ಮಧ್ಯೆ ವ್ಯತ್ಯಾಸ ಏನು ಅಂದ್ರೆ, ಈ ಆಸುರರು ಕೇವಲ ತನ್ನ ಸ್ವಂತ ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡ್ತಾನೆ. ಆದ್ರೆ ದೈವಿ ಸ್ವಭಾವದವರು ಭಕ್ತರು ಭಗವಂತನ ಇಂದ್ರಿಯ ತೃಪ್ತಿಗಾಗಿ, ಋಷಿಕೇಶನ ಇಂದ್ರಿಯ ತೃಪ್ತಿಗಾಗಿ ಅವನು ಕೆಲಸ ಮಾಡ್ತಾನೆ. ಅಂದ್ರೆ ಎಲ್ಲ ಇಂದ್ರಿಯಗಳ ಒಡೆಯ ಅವನು. ಹಾಗಾಗಿ ಭಗವಂತನ ಇಂದ್ರಿಯಗಳನ್ನ ತೃಪ್ತಿ ಪಡ್ಲಿಕ್ಕೆ ಮುಂದಾಗ್ತಾನೆ. ಹಾಗಾಗಿ ಯಜ್ಞಾರ್ಥ ಕರ್ಮಾನೋನ್ಯಾತ್ರ ಅಂತ ಹೇಳಿದೆ. ಅಂದ್ರೆ ಯಜ್ಞಾರ್ಥವಾಗಿ ಮಾಡಿದ ಕೆಲಸ ಮಾತ್ರ ಬಂಧನ ಮುಕ್ತವಾಗಿರುವಂತದ್ದು ಅಂತ. ಮತ್ತೆ ಅದ್ರ ಉಲ್ಟಾ ಲೋಕೋಯಾಮ್ ಕರ್ಮ ಬಂಧನ ಅಂತ ಹೇಳಿ, ಯಾರು ತನಗಾಗಿ ಮಾಡ್ತಾನೋ ಅದು ಬಂಧನಕಾರಿಯಾಗಿರುವಂತದ್ದು ಅಂತ. ಹೀಗೆ ಒಂದು ಸರಳ ಜೀವನವನ್ನು ಕೂಡ ಇರ್ಬೇಕು ಅಂತ ಹೇಳಿ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಅಂತಿಮವಾಗಿ ಈ ಶ್ಲೋಕ ನಮ್ಗೆ ಏನ್ ತಿಳಿಸುತ್ತೆ ಅಂದ್ರೆ, ಈ ಜಗತ್ತಿನಲ್ಲಿ ನಮ್ಗೆ ತಟಸ್ಥ ಅನ್ನೋದು ಏನೂ ಇಲ್ಲ, ಸ್ಥಿರವಾಗಿರುವಂತದ್ದು ಅನ್ನೋದು ಏನೂ ಇಲ್ಲ. ಹಾಗಾಗಿ ಸ್ವಭಾವ ಕೂಡ ಬದಲಾಗ್ತವೆ. ಪ್ರತಿಯೊಬ್ರು ದೈವಿಕ ಆಸುರ ಸ್ವಭಾವದಲ್ಲಿ ಇದ್ದಾರೆ ಅಂತ. ಈಗ ಗುಣಗಳು 3 ಗುಣಗಳು ಇದೆ. ಆ 3 ಗುಣಗಳಲ್ಲಿಯೂ ಕೂಡ ಈ ಸ್ವಭಾವ ಅನ್ನೋದೇನಿದೆಯಲ್ಲ 2 ಭಾಗವಾಗಿ
ಇದೆ ಅಂತ. ಹಾಗಾದ್ರೆ ಈ ಎರಡು ಸ್ವಭಾವದಲ್ಲಿ ನಾವು ಯಾರಾಗಿದ್ದೇವೆ? ಯಾರು ಕೃಷ್ಣನ ತೃಪ್ತಿಗಾಗಿ ಇರ್ತಾರೋ ಅವರು ದೈವಿಕ ಜೀವನವನ್ನ ನಡೆಸ್ತಾ ಇದ್ದಾರೆ ಅಂತ ಅರ್ಥ. ಯಾರು ತಮ್ಮ ಇಂದ್ರಿಯ ತೃಪ್ತಿಗಾಗಿದ್ದಾರೋ ಅವರು ಆಸುರ ಜೀವನವನ್ನ ನಡೆಸ್ತಾ ಇದ್ದಾರೆ ಅಂತ ಅರ್ಥ. ಈ ಪ್ರಾಕ್ಟಿಕಲ್ ಆಗಿ ನಾವು ನೋಡ್ಕೋಬಹುದು, ನಾನು ಯಾರ ಇಂದ್ರಿಯ ತೃಪ್ತಿಗಾಗಿ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿ. ಸೊ ಹಾಗೆ ಇದ್ರ ಆಧಾರದ ಮೇಲೆ ನಾವೇನಿದ್ದೇವೆ ಅಂತ ಹೇಳಿ ನಾವು ಅರಿತುಕೊಳ್ಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ ಮಾತಾಜಿ, ನೀವೇ ಶ್ಲೋಕ ಓದಿ, ನೀವೇ ಅರ್ಥ ಹೇಳಿ. ಒಂದೊಂದೇ ಲೈನ್ ಅನುವಾದ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 3 92ನೇ ಶ್ಲೋಕ. ಆಚಾರ್ಯ ಗೋಸಾಯಿ ಪ್ರಭು ಭಕ್ತ ಅವತಾರ ಕೃಷ್ಣ ಅವತಾರ ಹೇತು ಯಾಂಗಾರ ಹುಂಕಾರ. ಆಚಾರ್ಯ ಗೋಸಾಯಿ ಪ್ರಭು ಭಕ್ತ ಅವತಾರ ಹೇಳಿ. ಆಚಾರ್ಯ ಗೋಸಾಯಿ ಪ್ರಭುರ ಭಕ್ತ ಅವತಾರ ಕೃಷ್ಣ ಅವತಾರ ಹೇತು ಯಾಂಗಾರ ಹುಂಕಾರ. ಯಾಂಗಾರ ಹುಂಕಾರ. ಯಾಂಗಾರ ಹುಂಕಾರ. ಮಾತಾಜಿ ಅದು ಗೋಸಾಯಿ ಏನಾ? ಅದು ಬರುತ್ತೆ ಮಾತಾಜಿ, ಅದು ಗೋಸಾಯಿ. ಗೋಸಾಯಿ ಹಿಂಗೆ ಮೂಗಿನಿಂದ ಹೇಳ್ತಾರೆ ಅದನ್ನ. ಆಚಾರ್ಯ ಗೋಸಾಯಿ ಪ್ರಭು ಭಕ್ತ. ಅದು ಬೆಂಗಾಲಿ ಇರ್ತಾರಲ್ಲ ಮಾತಾಜಿ, ಅವ್ರದ್ದು ಆಕ್ಸೆಂಟ್ ತುಂಬಾ ಚೆನ್ನಾಗ್ ಬರುತ್ತೆ. ನಾವು ಅದು ಹೇಳಿದ್ರೆ ಇದಾಗ್ಬಿಡತ್ತೆ. ಗೋಸಾಯಿ ಮೂಗಿಂದ ಬರುತ್ತೆ ಮಾತಾಜಿ ಅದು. ಶ್ರೀ ಕೃಷ್ಣ. ಹರೇ ಕೃಷ್ಣ. ಓಕೆ, ನೀವೇ ಓದಿ ಮಾತಾಜಿ. ಆಚಾರ್ಯ ಗೋಸಾಯಿ ಅದ್ವೈತ ಆಚಾರ್ಯ ಗೋಸ್ವಾಮಿ ಪ್ರಭುವಿನ ಭಕ್ತ ಅವತಾರ, ಭಕ್ತನೊಬ್ಬನ ಅವತಾರ. ಕೃಷ್ಣ ಕೃಷ್ಣನ ಅವತಾರದ ಹೇತು ಕಾರಣವು. ಯಾಂಹಾರ ಯಾರ, ಹುಂಕಾರ ಗಟ್ಟಿ ಧ್ವನಿ. ಅನುವಾದ: ಅದ್ವೈತ ಆಚಾರ್ಯ ಗೋಸ್ವಾಮಿ ಒಬ್ಬ ಭಕ್ತನ ಹಾಗೆ ದೇವರ ಅವತಾರ, ಅವನ ಗಟ್ಟಿ ಕೂಗು ಕೃಷ್ಣ ಅವತಾರಕ್ಕೆ ಕಾರಣವಾಯಿತು. ಹರೇ ಕೃಷ್ಣ. ನೋಡಿ, ತುಂಬಾ ಚೆನ್ನಾಗಿದೆ ಇದು. ಯಾಕೆ ಇದ್ದು ಹೇಳೋದೇನಂದ್ರೆ, ಅದ್ವೈತ ಆಚಾರ್ಯ ಏನ್ ಮಾಡ್ತಾ ಇದಾರೆ, ಗೋಸ್ವಾಮಿಗಳು ಅವರು ಕೂಡ ಭಗವಂತನ ಭಕ್ತ ಅವತಾರ ಅಂತ ಹೇಳಿ ನಾವು ಕರೀತೇವೆ. ಅದ್ವೈತ ಹಾಗೆ ಶಿವ ಮತ್ತೆ ವಿಷ್ಣು ಇಬ್ರು ಭಿನ್ನ ಅಲ್ಲ ಅಂತ ಆ ರೀತಿಯಿಂದ ನಾವು ನೋಡ್ತೇವೆ. ಬಟ್ ಇಲ್ಲಿ ಭಕ್ತನ ಅವತಾರರು ಅಂತ ಹೇಳಿ ನಾವು ತಿಳಿತೇವೆ. ಭಗವಂತನ ಭಕ್ತ ಅವತಾರರು ಅಂತ. ಅವರು ಅತೀವ ವೇದನೆಯಲ್ಲಿದ್ರು ಅಂತ ಇಲ್ಲಿ ಹೇಳ್ತಾರೆ. ಇದರಿಂದ ತಿಳ್ಕೊಳ್ದೇನೋದು, ಅತೀವ ವೇದನೆ, ತುಂಬಾ ದಯೆ. ಹುಂಕಾರ ಅಂತ ಹೇಳ್ತಾರೆ. ಯಾಂಗಾರ ಹುಂಕಾರ. ಹುಂಕಾರ ಅಂದ್ರೆ ಕೂಗು, ಜೋರಾದ ಕೂಗು, ಹುಂಕಾರ ಅಂತ ಹೇಳಿ ಕರೀತಾರೆ. ಸೊ ಭಗವಾನ್ ಕೃಷ್ಣನನ್ನ ಶ್ರೀ ಚೈತನ್ಯ ಮಹಾಪ್ರಭು ಆಗಿ ಅವತರಿಸ್ಲಿಕ್ಕೆ ಅವರು ಮಾಡಿದಂತಹ ಕೂಗು, ಆ ಕೂಗೆ ಕಾರಣವಾಯಿತು ಅವರ ಒಂದು ಅವತಾರಕ್ಕೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನೋಡೋದಾದ್ರೆ ಚೈತನ್ಯ ಮಹಾಪ್ರಭುವಿನ ಒಂದು ಅವತಾರ ಅತ್ಯಂತ ಗಂಭೀರವಾದಂತಹ ಬಾಹ್ಯ ಕಾರಣಗಳಿಗೆ ಬಹಿರಂಗಪಡಿಸಿರುವಂತದ್ದು. ಇದನ್ನ ಬಾಹ್ಯ ಕಾರಣಗಳಿಂದ ನೋಡಿ, ಇವರೊಬ್ರು ಕಾರಣ, ಅದ್ವೈತ ಆಚಾರ್ಯರು ಬಾಹ್ಯ ಕಾರಣ ಇವರು. ಸೊ ಇಲ್ಲಿ ಏನ್ ಹೇಳ್ತಾರಂದ್ರೆ, ಇದೊಂದು ಸಾಮಾನ್ಯ ಪ್ರಾರ್ಥನೆ ಅಲ್ಲ. ಯಾವ ಪ್ರಾರ್ಥನೆ ಅಂದ್ರೆ, ಅವರು ಅಷ್ಟು ಹುಂಕಾರ ಹೇಳಿದ್ದಕ್ಕೆ ಅವರು ಅವತಾರ ಆಯ್ತು ಅಂತಂದ್ರೆ ಹೇಗಿರ್ಬೋದು ಅದು? ಭಕ್ತನ ಹೃದಯದಿಂದ ಹೊರಬಂದಂತ ಒಂದು ತೀವ್ರ ಭಗವಂತನ ನೋಡ್ಬೇಕು ಅಂತ ಆಕಾಂಕ್ಷೆ, ಕರುಣೆಯ ಕೂಗು ಅಂತಾನು ಅನ್ಬಹುದು. ಹಾಗಾಗಿ ಇನ್ನೊಂದು ರೀತಿಯಿಂದ ಹೇಳ್ತಾರೆ, ಅದ್ವೈತ ಆಚಾರ್ಯರು ಭಗವಂತನ ಶಕ್ತಿಯಾವೇಶ ಅವತಾರದಲ್ಲಿ ಒಬ್ರು. ವಿಶೇಷವಾಗಿ ಭಕ್ತ ಅವತಾರ ಅವರು ಬಂದಿರುವಂತದ್ದು. ನೋಡಿ, ಭಗವಂತ ಸ್ವತಃ ಇವೆಲ್ಲ ಬಾಹ್ಯ ಕಾರಣಗಳು, ತಾವರೋಕ್ಕಿಂತ ಮುಂಚೆ ಇವ್ರನ್ನೆಲ್ಲ ಕಾರಣವನ್ನಾಗಿ ಮಾಡಿದ್ದಾನೆ. ಭಕ್ತ ಅವತಾರ ಅಂತ ಗುರುಸಲ್ಪಡ್ತು. ಅಂದ್ರೆ ಅವರು ಭಗವಂತನ ಭಕ್ತಿಯಾಗಿ, ನೋಡಿ, ಭಗವಂತನ ಭಕ್ತಿಯಾಗಿ ಭಗವಂತನ ಸೇವೆಯನ್ನೇ ಮಾಡ್ಲಿಕ್ಕೆ ತನ್ನ ಪೂರ್ಣ ಜೀವನದ ಗುರಿಯನ್ನಾಗಿ ಮಾಡ್ಕೊಂಡು ಅವತಾರ ಎತ್ತಿದ್ರು ಅಂತ. ಭಗವಂತನ ಭಕ್ತನಾಗಿ ಭಗವಂತನ ಸೇವೆ ಮಾಡ್ಲಿಕ್ಕೆ, ಆ ಸೇವೆ ಮಾಡೋದೇ ನನ್ನ ಒಂದು ಜೀವನದ ಗುರಿ ಅಂತ ಹೇಳಿ ಗುರಿಯನ್ನಾಗಿ ಮಾಡ್ಕೊಂಡು ಅವರು ಅವತಾರ ತಗೊಂಡಿರುವಂತವ್ರು ಅಂತ. ಇಲ್ಲಿ ಇನ್ನೊಂದಿದೆ, ಎಲ್ಲೋಯ್ತದು? ಆಚಾರ್ಯ ಗೋಸಾಯಿ ಅಲ್ಲ, ಎಲ್ಲೋಯ್ತು? ಆಚಾರ್ಯ ಗೋಸಾಯಿ ಪ್ರಭು ಭಕ್ತ ಅವತಾರ. ಆಚಾರ್ಯ ಗೋಸಾಯಿ ಪ್ರಭು ಭಕ್ತ ಅವತಾರ. ಈ ಒಂದು ಸಾಲು ಏನ್ ಹೇಳುತ್ತೆ, ಭಗವಂತ ಕೇವಲ ತನ್ನ ಸ್ವರೂಪದಲ್ಲಿ ಮಾತ್ರ ಅಲ್ಲ,
ತನ್ನ ಭಕ್ತರ ಸ್ವರೂಪದಲ್ಲಿಯೂ ಕೂಡ ಅವತರಿಸ್ತಾನೆ ಅನ್ನೋದು ಒಂದು ಸತ್ಯ ನಮ್ಗೆ ತಿಳಿತು ಇದ್ರಂದ. ಆಚಾರ್ಯ ಗೋಸಾಯಿ ಪ್ರಭುರ್ ಭಕ್ತ ಅವತಾರ ನೋಡಿ, ಪ್ರಭುರ್ ಭಕ್ತ ಅವತಾರ, ಭಗವಂತನ ಭಕ್ತ ಅವತಾರ ಅಂತ ಹೇಳಿ ಅಂದ್ರೆ ಕೇವಲ ತನ್ನ ಸ್ವರೂಪದಲ್ಲಿ ಬರೋದಿಲ್ಲ, ಭಗವಂತನ ಸ್ವರೂಪದಲ್ಲಿಯೂ ಭಕ್ತನ ಸ್ವರೂಪದಲ್ಲಿಯೂ ಭಗವಂತ ಅವತರಿಸ್ತಾನೆ ಅನ್ನೋದು ನಮಗೊಂದು ಸತ್ಯ ತಿಳಿಯಿತು ಇಲ್ಲಿ. ಭಕ್ತನ ರೂಪದಲ್ಲಿ ಬಂದ ಭಗವಂತದ ಉದ್ದೇಶ ಏನಿರುತ್ತೆ? ಯಾಕೆ ಭಕ್ತನ ರೂಪದಲ್ಲಿ ಭಗವಂತ ಬರ್ಬೇಕು? ಭಕ್ತಿಯ ಮಹತ್ವವನ್ನ ಲೋಕಕ್ಕೆ ತೋರಿಸ್ಲಿಕ್ಕೆ. ಹೀಗೆ ಅದ್ವೈತಾಚಾರ್ಯರು ಭಕ್ತನಾಗಿದ್ರು. ವಿಷ್ಣುವಿನ ಅವತಾರ, ಮಹಾವಿಷ್ಣುವಿನ ಅಂಶ, ಹೀಗೆ. ಯಾಕಂದ್ರೆ ಮಹಾವಿಷ್ಣುವಿನಿಂದ ತಾನೇ ಇವೆಲ್ಲ ಪುರುಷೋತ್ತಮ ಇರುವಂತದ್ದು. 3 ಪುರುಷ ಅವತಾರಗಳು ಮಹಾವಿಷ್ಣುವಿನಿಂದನೇ ಬಂದಿರುವಂತದ್ದು, ನಾರಾಯಣನಿಂದ ಮಹಾವಿಷ್ಣು ಹಾಗೆ 3 ಪುರುಷ ಅವತಾರಗಳನ್ನ ನಾವು ಕಾಣ್ತೇವೆ. ಸೊ ಇದೊಂದು ಹಾಗಾಗಿ ವೈಷ್ಣವ ಸಂಪ್ರದಾಯ ಅಂತ ಹೇಳ್ತೇವೆ. ಹೀಗೆ ಅದ್ವೈತಾಚಾರ್ಯರು ತಮ್ಮ ಕಾಲದಲ್ಲಿ ಓಕೆ, ಇದನ್ನ ಮುಂದೆ ನಾವು ನೋಡೋಣ. ಯಾಕೆ ಹುಂಕಾರ ಮಾಡಿದ್ರು, ಯಾಕೆ ಪ್ರಾರ್ಥಿಸ್ಬೇಕಿತ್ತು? ಕಾರಣ ಬೇಕಲ್ಲ, ಏನಾದ್ರೂ ಒಂದ್ ಇರ್ಬೇಕಲ್ಲ. ಕೇವಲ ತಮ್ಮ ಭಕ್ತಿಯನ್ನ ಪ್ರದರ್ಶಿಸ್ಲಿಕ್ಕಲ್ಲ, ಅಲ್ಲಿ ಆ ಒಂದು ಸನ್ನಿವೇಶದಲ್ಲಿ ಈಗ ಏನು ಸಮಾಜದಲ್ಲಿ ನಡೀತಾ ಇದೆಯೋ ಆವಾಗ್ಲೂ ಕೂಡ ಅದ್ವೈತಾಚಾರ್ಯರು ಇದ್ದಾಗ ಏನು ನಡೀತಾ ಇತ್ತಲ್ಲಿ. ಅಸಹನೀಯವಾದಂಥದ್ದು, ಅಸಹನೀಯವಾದಂಥದ್ದು, ವ್ಯತೆಗೊಳಗಾಗಿರುವಂಥದ್ದು, ಏನೋ ಒಂದು ಆ ಸ್ವಭಾವ ಇತ್ತು, ಆಸುರಿ ಸ್ವಭಾವ ಇತ್ತು. ಹಾಗಾಗಿ ಅವರು ಹುಂಕಾರ ಅನ್ನುವಂಥ ಪದ ತುಂಬಾನೇ ಮಹತ್ವದ್ದಾಗಿರುವಂಥದ್ದು ಇಲ್ಲಿ. ಒಂದು ಭಕ್ತಿಯ ಶಕ್ತಿಯಿಂದ ಕೂಡಿದ ಆಕ್ರಂದನನ್ನು ಕೂಡ ಅಂತ ನಾವು ಹೇಳ್ತೇವೆ. ಮತ್ತೆ ಭಗವಂತ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಧರ್ಮ ಕುಸಿದಾಗ, ಅಧರ್ಮ ಹೆಚ್ಚಾದಾಗ ನಾನು ಅವತರಿಸ್ತೇನೆ ಅಂತ. ಹಾಗೆ ಅಲ್ಲಿ ನಡೆದಿರ್ಬೇಕಲ್ಲ, ಅದ್ವೈತಾಚಾರ್ಯ ಅಷ್ಟು ಕೂಗ್ತಾ ಇದ್ದಾರೆ ಅಂದ್ರೆ ಏನೋ ಆಗಿರ್ಬೇಕಲ್ಲ. ಸೊ ಹಾಗೆ ಅಧರ್ಮ ಕುಸಿದಿತ್ತು ಅಲ್ಲಿ. ಅದೇನು ಕುಸಿದಿತ್ತು ಮುಂದೆ ಹೇಳ್ತಾರೆ, ಅದನ್ನ ನಾವು ನೋಡೋಣ. ಒಟ್ಟಾರೆ ಇದ್ರಿಂದ ಏನು ಈ ಶ್ಲೋಕದಿಂದ ನಾವು ತಿಳ್ಕೊಳ್ದೇನು ಅಂತಂದ್ರೆ, ಭಗವಂತನ ಅವತಾರಕ್ಕೆ ಕಾರಣ ಶಾಸ್ತ್ರ ಅಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಶಾಸ್ತ್ರದಿಂದ, ಶಾಸ್ತ್ರಕ್ಕಾಗಿ ಭಗವಂತ ನಾ ಶಾಸ್ತ್ರ ರಚಿಸ್ಬೇಕು, ಮುಂದೆ ನಾನು ಓದ್ಬೇಕು ಅಂತ ಹೇಳಿ ಬಂದಿಲ್ಲ. ಭಕ್ತಿಯ ಕೂಗು, ಭಕ್ತರ ಕೂಗಿನಿಂದ ಭಗವಂತ ಅವತಾರ ಎತ್ತಿ ಬರ್ತಾನೆ. ಮತ್ತೆ ಭಕ್ತನ ಹೃದಯದ ಕರುಣೆಯೇ ಭಗವಂತನನ್ನ ಕರೆಯುತ್ತೆ. ಅಂದ್ರೆ ಭಕ್ತರ ಒಳಗೆ ಏನಿದೆ? ಕರುಣೆ ಇದೆ. ಯಾರಿಗಾಗಿ? ತನಗಾಗಿ ಅಲ್ಲ, ಬೇರೆಯವರಿಗಾಗಿ. ಅದ್ವೈತಾಚಾರ್ಯರು ಅಂತ ಮಹಾನ್ ಗೋಸಾಯಿಗಳು. ಸೊ ಒಬ್ಬ ಶುದ್ಧ ಭಕ್ತನ ಪ್ರಾರ್ಥನೆಯೇ ಲೋಕವನ್ನ ಬದಲಾಯಿಸಿತ್ತು ಅಂತ ಹೇಳಿ ಅದ್ವೈತಾಚಾರ್ಯ ತುಂಬಾ ಶ್ರೇಷ್ಠದಂಥವ್ರು ಇಂಥ ಒಂದು ಇದ್ರಲ್ಲಿ. ಹರೇ ಕೃಷ್ಣ. ಹರೇ ಕೃಷ್ಣ. 93 ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 3 ಶ್ಲೋಕ 93. ಕೃಷ್ಣ ಯದಿ ಪೃಥ್ವೀತೆ ಕರೇನ ಅವತಾರ, ಪ್ರಥಮೆ ಕರೇನ ಗುರು ವರ್ಗೇರ ಸಂಚಾರ. ಕೃಷ್ಣ ಯದಿ ಪೃಥ್ವೀತೆ ಕರೇನ ಅವತಾರ, ಪ್ರಥಮೆ ಕರೇನ ಗುರು ವರ್ಗೇರ ಸಂಚಾರ. ಕೃಷ್ಣ ಯದಿ ಪೃಥ್ವೀತೆ ಕರೇನ ಅವತಾರ, ಪ್ರಥಮೆ ಕರೇನ ಗುರು ವರ್ಗೇರ ಸಂಚಾರ. ಕೃಷ್ಣ ಪ್ರಭು ಕೃಷ್ಣನು ಯದಿ ಪೃಥ್ವಿತೆ ಭೂಮಿಯ ಮೇಲೆ, ಕರೇನ ಮಾಡುವನು, ಅವತಾರ ಪ್ರಥಮೆ ಮೊದಲು, ಕರೇನ ಮಾಡುವನು, ಗುರುವರ್ಗೇರ ಇಂದಿನ ಗೌರವಾನ್ವಿತ ಪೂರ್ವಾಧಿಕಾರಿಗಳು, ಸಂಚಾರ ಆಗಮ. ಅನುವಾದ: ಯಾವಾಗ ಶ್ರೀಕೃಷ್ಣನು ತನ್ನ ಅವತಾರವನ್ನು ಭೂಮಿಯ ಮೇಲೆ ಪ್ರಕಟಿಸಲು ಇಚ್ಛಿಸುವನೋ ಮೊದಲು ಅವನು ತನ್ನ ಗೌರವಾನ್ವಿತ ಪೂರ್ಣ ಅಧಿಕಾರರ ಅವತಾರಗಳನ್ನು ಸೃಷ್ಟಿಸುತ್ತಾನೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಭಗವಾನ್ ಶ್ರೀಕೃಷ್ಣ ಭೂಮಿ ಮೇಲೆ ಸ್ವತಃ ತಾನೇ ಅವತರಿಸೋಕ್ಕಿಂತ ಮುಂಚೆ ತನ್ನ ಲೀಲೆಗೆ ಏನೆಲ್ಲ ಬೇಕೋ ಅದನ್ನ ಸಿದ್ಧಿ ಮಾಡ್ಕೊಳ್ತಾನೆ ಅನ್ನೋದು ಈ ಶ್ಲೋಕದಲ್ಲಿ ಹೇಳ್ತಾರೆ. ಸಣ್ಣ ಶುದ್ಧ ಭಕ್ತರಾಗಿರ್ಬೋದು, ಮತ್ತೆ ಗುರು ಪರಂಪರೆ ಆಗಿರ್ಬೋದು, ಮತ್ತೆ ಮಹಾನ್ ವ್ಯಕ್ತಿಗಳನ್ನ ಮೊದ್ಲೇ ಕಳಿಸ್ತಾನಂತೆ. ಮೊದ್ಲು ಅವರನ್ನ ಕಳಿಸ್ತಾನೆ, ಆಮೇಲೆ ತಾನು ಬರ್ತಾನೆ. ಹೀಗೆ ಕೆಲವೊಂದು ಸೂಕ್ಷ್ಮವಾದ ತತ್ವಗಳನ್ನ ಭಗವಂತನ ಅವತಾರದಲ್ಲಿ ನಾವು ತಿಳ್ಕೊಳ್ಬಹುದು. ಏಕಾಏಕಿ ಅವನ್ ಬರಲ್ಲ. ಅವತಾರ ಸಂಪೂರ್ಣ ಒಂದು ಪೂರ್ವ ಯೋಜಿತವಾಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಗುರುವರ್ಗ ಸಂಚಾರ ಅಂತ ಇದೆ ನೋಡಿ. ಮೊದಲ ಹೆಜ್ಜೆ ಅಂದ್ರೆ ಗುರುವರ್ಗ ಸಂಚಾರ, ಗುರುವರ್ಗೇರ ಸಂಚಾರ. ನೋಡಿ ಹೇಳ್ತಾರೆ, ಪ್ರಥಮೆ ಕರೇಣ ಗುರುವರ್ಗೇರ ಸಂಚಾರ. ಅಂದ್ರೆ ಇದರಿಂದ ನಮ್ಗೆ ತಿಳಿಯೋದೇನೆಂದ್ರೆ, ಭಗವಂತ ತನ್ನ ಲೀಲೆಗಳನ್ನ ನೇರವಾಗಿ ಪ್ರಾರಂಭಿಸೋಕ್ಕಿಂತ ಮುಂಚೆ ಭಕ್ತಿ ಬೀಜವನ್ನ ಬಿತ್ತಾನೆ ಅಂತ. ನೋಡಿ, ಭಕ್ತಿ ಲತಾ ಬೀಜ ನಾವೇನ್ ಹೇಳ್ತೇವೆ, ಭಕ್ತಿಯ ಬೀಜವನ್ನ ಬಿತ್ತಲಿಕ್ಕೆ ನಮ್ಮಲ್ಲಿ ಭಕ್ತಿ ಲತಾ ಬೀಜ ಅಲ್ಲ, ಭಕ್ತಿಯ ಬೀಜವನ್ನ ಬಿತ್ತುತ್ತಾನೆ. ಎಲ್ಲಿ?
ತನ್ನ ಒಂದು ಅವತಾರಕ್ಕಾಗಿ ಜನರನ್ನ ಸಿದ್ಧಪಡಿಸ್ತಾನೆ. ಭಕ್ತಿಯ ಬೀಜವನ್ನ ಬಿತ್ತಲಿಕ್ಕೆ ಜನರನ್ನ ಸಿದ್ಧಪಡಿಸ್ತಾನೆ. ಆಮೇಲೆ ಭಕ್ತಿ ಬೀಜನ ಅವರಲ್ಲಿ ಬಿತ್ತಾನೆ ಮತ್ತು ಏನ್ ಮಾಡ್ತಾನೆ, ಶುದ್ಧ ತತ್ವವನ್ನ ಹರಡ್ಲಿಕ್ಕೆ ತನ್ನ ಭಕ್ತರನ್ನ ಮೊದಲೇ ಕಳಿಸ್ತಾನೆ ಅಂತ. ಹೀಗೆ ಭಕ್ತರು ಕೇವಲ ಉಪದೇಶಕರಲ್ಲ. ನಾವ್ ಅನ್ಕೊಳ್ತೇವೆ ಭಕ್ತರು ಈಗ ಉಪದೇಶ ಕೊಡ್ತಾ ಇದ್ದಾರೆ, ನಮ್ಗೆ ಕ್ಲಾಸ್ ಕೊಡ್ತಾ ಇದ್ದಾರೆ, ಇವರೆಲ್ಲ ದೊಡ್ಡ ಭಕ್ತರು. ಕೇವಲ ಭಕ್ತರು ಉಪದೇಶಕರಲ್ಲ, ಅವರು ಭಗವಂತನ ಅವತಾರದ ಮಾರ್ಗವನ್ನ ಸಿದ್ಧಗೊಳಿಸುವ ದಿವ್ಯವಾದಂತಹ ಸಿದ್ಧರು ಅಥವಾ ದೂತರು ಕೂಡ ಅಂತ ಅನ್ಬಹುದು ಅವರಿಗೆ. ಭಗವಂತನ ಮಾರ್ಗವನ್ನ ಸಿದ್ಧಗೊಳಿಸುವಂತ ದ್ಯೂತರು ಅಂತ ನೋಡಿ. ಇಲ್ಲಿ ಅದ್ವೈತಾಚಾರ್ಯರು ಹಾಗೆ ಅಲ್ಲ, ದಿವ್ಯ ದೂತರು ಅವರು. ಹೀಗೆ ಚೈತನ್ಯ ಮಹಾಪ್ರಭುವಿನ ಅವತಾರಕ್ಕೆ ಮುಂಚೆ ಅದ್ವೈತಾಚಾರ್ಯ, ಹರಿದಾಸ್ ಠಾಕೂರ್ ಬಂದ್ರು, ಶ್ರೀವಾಸ್ ಪಂಡಿತ್, ನಿತ್ಯಾನಂದ ಪ್ರಭು, ಹೀಗೆ ಮುಂತಾದ ಮಹಾನ್ ಭಕ್ತರು ಪ್ರಥಮವಾಗಿ ಅವತರಿಸಿದ್ರು. ಇವ್ರ ಕಾರ್ಯ ಏನಿತ್ತಲ್ಲಿ? ಏನ್ ಯಾತಕ್ ಬಂದ್ರು ಅವರು? ಭಕ್ತಿಯ ವಾತಾವರಣವನ್ನ ಅಲ್ಲಿ ನಿರ್ಮಿಸ್ಬೇಕಲ್ಲ. ಯಾಕೆ? ಆಸೂರ ಸ್ವಭಾವದಿಂದ ತುಂಬಿದಂತ ಸಮಾಜವನ್ನ ಸಿದ್ಧಗೊಳಿಸುವುದು ಅಂತ ಹೇಳ್ತಾರೆ. ಆಸುರ ಸ್ವಭಾವದಿಂದ ತುಂಬಿದ ಸಮಾಜವನ್ನು ಸಿದ್ಧಗೊಳಿಸುವುದು ಅಂತಂದ್ರೆ ಅಲ್ಲಿ ಆಸುರ ಸ್ವಭಾವ ಬರೋದಿದ್ದ ಕಾರಣ ಈ ಒಂದು ಮುಂಚಿತವಾದ ಸಿದ್ಧತೆಯನ್ನ ಅಲ್ಲಿ ನಡೀತಾ ಇತ್ತು. ಮತ್ತೆ ಜೊತೆಗೆ ಅವ್ರು ಅವತರಿಸೋ ಕಾರಣ ನಿಮ್ಗೆಲ್ಲವೂ ಕೂಡ ಗೊತ್ತು, ನಾಮ ಸಂಕೀರ್ತನೆಯ ಮಹತ್ವವನ್ನ ಬಿತ್ತಲಿಕ್ಕೆ. ಹಾಗಾಗಿ ನಮ್ಮ ಪ್ರತಿಯೊಬ್ಬರ ಬಾಯಲ್ಲಿ ಹರಿಕೃಷ್ಣ ಮಹಾಮಂತ್ರವನ್ನ ನಾವು ಕಾಣ್ತೇವೆ. ಆದ್ರೆ ಜಪದ ರೂಪದಲ್ಲಿ ಹೇಳಿರೋದಲ್ಲ ಚೈತನ್ಯ ಮಹಾಪ್ರಭುಗಳು, ಸಂಕೀರ್ತನೆಯ ರೂಪದಲ್ಲಿ ಹೇಳ್ತಾ ಇರುವಂತದ್ದು. ಚೈತನ್ಯ ಮಹಾಪ್ರಭುಗಳು ಯಾವಾಗ್ಲೂ ನಾಮ ಸಂಕೀರ್ತನೆಯಲ್ಲಿ ತೊಡಗಿದ್ರು. ಹೀಗೆ ಮತ್ತೆ ಇನ್ನೊಂದು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನಿನ ಸೇವೆಯ. ಹೀಗೆ ಗುರು ಇಲ್ಲಿ ಏನಿದೆಯಲ್ಲ, ಪ್ರಥಮೇ ಕರೇನ್ ಗುರುರ್ ವರ್ಗೇನ್ ಸಂಚಾರ. ಹೀಗೆ ನಮ್ಗೇನಾದ್ರೂ ತಿಳ್ಕೊಳ್ದಿದ್ರೆ ತತ್ವವನ್ನ ತಿಳಿಲಿಕ್ಕೆ ನಾವು ಗುರುವಿನ ಬಳಿಗೆ ಹೋಗ್ಬೇಕಂತೆ. ಗುರುವಿನ ಬಳಿಗೆ ಹೋಗಿ ಅವರಿಗೆ ಶರಣಾಗಿ ಪ್ರಶ್ನಿಸ್ಬೇಕಂತೆ. ಮತ್ತೆ ಅವ್ರ ಸೇವೆ ಮಾಡಿದಾಗ ಅವ್ರು ನಮ್ಗೆ ಹೇಳ್ತಾರೆ. ಗುರುವಿನ ಒಂದು ಮಹತ್ವ ಗೊತ್ತಾ? ಏನೇ ಇದ್ರೂ ಕೂಡ ಬಡ 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 ಹೇಳ್ಬಿಡಲ್ಲ ಗುರುಗಳು. ನೋಡಿಬೇಕಂದ್ರೆ ನಾವು ಕೇಳಿದ್ರೆ ಮಾತ್ರ ಹೇಳ್ತಾರೆ. ಜಿಜ್ಞಾಸೆ, ಆ ಜಿಜ್ಞಾಸೆ ಇದ್ದಾಗ ಮಾತ್ರ ಗುರು ಬಾಯಿ ಬಿಡ್ತಾನೆ, ಇಲ್ಲಾಂದ್ರೆ ಬಾಯಿ ಬಿಡೋದೇ ಇಲ್ಲ, ಹೇಳೋದೇ ಇಲ್ಲ ಅವರು. ಹಾಗಾಗಿ ಸೇವೆ ಮಾಡ್ಬೇಕು, ಪ್ರಶ್ನಿಸ್ಬೇಕು, ಆಮೇಲೆ ನಮ್ಗೆ ಆ ಒಂದು ತತ್ವವನ್ನ ಅವರು ನಮ್ಗೆ ತಿಳಿಸ್ತಾರೆ. ಹೀಗೆ ತತ್ವವನ್ನ ತಿಳಿಲಿಕ್ಕೆ ನಮ್ಗೆ ಗುರು ಬೇಕು. ಹಾಗಾಗಿ ಪ್ರಥಮೇ ಕರೇನ್ ಗುರು ವರ್ಗೀರ ಸಂಚಾರ. ಹಾಗಾಗಿ ಭಗವಂತ ಸ್ವಯಂ ಬರುವಂತ ಮೊದಲು ಗುರು ಪರಂಪರೆಯನ್ನ ಪ್ರಥಮವಾಗಿ ಸ್ಥಾಪಿಸ್ತಾನೆ ಅಂತ. ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯ ಉತ್ತಮ. ಪರಮಹಿತವನ್ನ ಬಯಸುವವನು, ಪರಮಹಿತ ನೋಡಿ, ಸ್ವಹಿತ ಅಲ್ಲ, ಪರಮಹಿತ ಬಯಸುವವನು ಗುರುಗಳ ಬಳಿಗೆ ಹೋಗ್ತಾನೆ, ಗುರುಗಳಿಗೆ ಶರಣಾಗ್ತಾನೆ. ಹೀಗಿದು ಭಗವಂತನ ಎಲ್ಲಾ ಉದ್ದೇಶ. ಮತ್ತೆ ಗುರುವರ್ಗದ ಸಂಚಾರ ಅವಶ್ಯಕತೆ ಇದೆ ಅನ್ನೋದು ಗೊತ್ತಾಗುತ್ತೆ. ಇದ್ರ ಮೂಲಕ ನಮ್ಗೆ ಏನ್ ತಿಳಿಯೋದು? ಈ ಶ್ಲೋಕದಿಂದ ಏನ್ ನಮ್ಗೆ ಸಾರಾಂಶ ಏನ್ ತಿಳಿಯುತ್ತೆ ಅಂದ್ರೆ, ಗುರುವಿನ ಮೂಲಕವೇ ನಾವು ಕಾರ್ಯನಿರ್ವಹಿಸ್ಬೇಕು ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಭಗವಂತನು ಗುರುವಿನ ಮೂಲಕ ಕಾರ್ಯನಿರ್ವಹಿಸ್ತಾನೆ. ಹೇಗೆ? ತನಗಾಗಿ ಅಲ್ಲ, ಬೇರೆಯವರಿಗಾಗಿ. ಅವನು ಮಧ್ಯೆ ಇಟ್ಟುಕೊಂಡು ತನ್ನ ಕಾರ್ಯವನ್ನ ನಿರ್ವಹಿಸ್ತಾನೆ. ಅವತಾರಕ್ಕಿಂತ ಮುಂಚೆ ಭಕ್ತರನ್ನ ಅವನು ಕಳಿಸ್ತಾನೆ. ಅದೇ ಭಗವಂತನ ಕರುಣೆಯ ಸೂಚನೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರು ಕರಿಬೇಕಲ್ಲ, ಆವಾಗ ಭಗವಂತ ಬರ್ತಾನಲ್ಲ. ಸೊ ಭಕ್ತರನ್ನ ನೋಡಿ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ ಭಗವಂತ? ಶ್ರೇಷ್ಠರನ್ನಾಗಿ ಮಾಡ್ತಾ ಇದ್ದಾನೆ, ಮಹಾನರನ್ನಾಗಿ ಮಾಡ್ತಾ ಇದ್ದಾನೆ. ತಾನೇ ಸ್ವತಃ ಬಂದು ಎಲ್ಲಾ ಫಿಲ್ಮ್ಗಳಲ್ಲಿ ಹೀರೋ, ಎಲ್ಲಾ ಶ್ರೇಷ್ಠರು ಅವರು. ಭಗವಂತ ಸ್ವತಃ ಹೀರೋ ಇದ್ಕೊಂಡು ಅವರನ್ನ ಹೀರೋ ಮಾಡ್ತಾ ಇದ್ದಾನೆ ಅಲ್ಲಿ. ಗುರು ಪರಂಪರೆ ಇಲ್ಲದೆ ಭಗವಂತನ ಲೀಲೆಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇನ್ನೊಂದು ನಾಳೆಗೆ ಮಾಡೋಣ, ಎಂಡ್ ಮಾಡೋಣ ಮಾತಾಜಿ. 6:02. ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲ ಮಾತಾಜಿಗಳಿಗೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕೀ ಜೈ. ಶ್ರೀಲ ಪ್ರಭುಪಾದ್ ಕೀ ಜೈ. ಶ್ರೀಲ ಗುರುದೇವ ಕೀ ಜೈ. ಧನ್ಯವಾದಗಳು ಮಾತಾಜಿ. ಅಟೆಂಡೆನ್ಸ್ ಹಾಕಿದ್ದೀರಲ್ಲ?